ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇರುವಂತದ್ದು ಇವತ್ತು ಬೆಳಗ್ಗೆಯಿಂದ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿರುವಂತದ್ದು. 25 ಸ್ಥಾನಗಳಿಗೆ ನಡೆದಿರುವಂತಹ ಈ ಒಂದು ಚುನಾವಣೆ ಏನಿದೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಬಲ ಪಕ್ಷಗಳು ನೇರವಾಗಿ ಹಣಾಹಣಿಯನ್ನ ಈ ಒಂದು 25 ಸ್ಥಾನಗಳಿಗೆ ಏರ್ಪಟ್ಟಿತ್ತು. ಜೊತೆಗೆ ಈ ಸಂದರ್ಭ ಇತರ ಪಕ್ಷಗಳಾಗಿರುವಂತಹ JDS ಜೊತೆಗೆ ಇನ್ನಿತರ ಪಕ್ಷಗಳಾಗಿರುವಂತಹ ಪಕ್ಷಗಳು ಈ ಸಂದರ್ಭಗಳಲ್ಲಿ ಪೈಪೋಟಿಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನು ಮಾಡಿದ್ರು ಕೂಡ ಇಲ್ಲಿ ನೇರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಬಲ ಪಕ್ಷಗಳ ನಡುವೆ ನೇರ ಹಣಾಹಣಿ ಇದ್ದಿರುವಂತದ್ದು 25 ಸ್ಥಾನಗಳಿಗೆ ನಡೆದಿರುವಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ದ್ವಿಸದಸ್ಯ ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸತತ 4ನೇ ಬಾರಿಗೆ MLC ಆಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಮಂಜುನಾಥ ಭಂಡಾರಿ ಅವರು ಪ್ರಥಮ ಬಾರಿಗೆ MLC ಆಗಿ ಆಯ್ಕೆ ಆಗಿರುವಂತದ್ದು. ಜೊತೆಗೆ ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಇವತ್ತಿನ ಒಂದು ಚುನಾವಣಾ ಫಲಿತಾಂಶ ಯಾವ ರೀತಿ ಇತ್ತು ಇದರ ಬಗ್ಗೆ ಸಮಗ್ರ ಚಿತ್ರಣವನ್ನ ಕೊಡ್ತೇನೆ. ವಿಶೇಷ ಕಾರ್ಯಕ್ರಮ ಮೇಲ್ಮನೆ ತೀರ್ಪು ಬಂದಿದೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಏನಿದೆ ನೋಡಿ, ಈ ಒಂದು ಚುನಾವಣೆ ಪ್ರಾರಂಭವಾಗೋದಕ್ಕಿಂತ ಮೊದಲೇದಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ನೇರವಾಗಿ ನಾವು ಹೋರಾಟದಲ್ಲಿದ್ದೇವೆ ಅನ್ನುವಂಥದ್ದು ಹೇಳಿತ್ತು. ಜೊತೆಗೆ ಎರಡು ಪಕ್ಷಗಳು ಕೂಡ 15 ಸ್ಥಾನಗಳನ್ನ ನಾವು ಈ ಬಾರಿ ಗೆಲ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿತ್ತು. ಆದ್ರೆ ಎರಡು ಪಕ್ಷಗಳಿಗೂ ಕೂಡ 15 ಸ್ಥಾನವನ್ನ ಗೆಲ್ಲಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಬಿಜೆಪಿ ಈ ಬಾರಿ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಬಿಜೆಪಿ ಸ್ವಲ್ಪ ಉತ್ಸಾಹವನ್ನ ಬಲಪಡಿಸಿದೆ ಅನ್ನುವಂಥದ್ದು. ಕಳೆದ ಬಾರಿ 6 ಸ್ಥಾನಗಳು ಬಿಜೆಪಿಗೆ ಒಲಿತಿತ್ತು, ಈ ಬಾರಿ ಬಿಜೆಪಿಗೆ 12 ಸ್ಥಾನಗಳು ಉಳಿದಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ಕೂಡ ಕಳೆದ ಬಾರಿ 13 ಸ್ಥಾನಕ್ಕೆ ಈ ಬಾರಿ 11 ಸ್ಥಾನಕ್ಕೆ ಎರಡು ಸ್ಥಾನ ಮೈನಸ್ ಆಗಿರುವಂತದ್ದು. ಆದ್ರೆ ನೇರವಾಗಿ ಹಿನ್ನಡೆಯನ್ನ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನ ತನ್ನ ಶಕ್ತಿಯನ್ನ ಕುಂಕುತ್ತಾ ಇರುವಂತದ್ದು JDS ಪಕ್ಷ. 1 ಸ್ಥಾನಕ್ಕೆ ತೃಪ್ತಿ ಪಟ್ಟಿರುವಂತದ್ದು, ಜೊತೆಗೆ ಇತರ 1 ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು. ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಿದಾಗ ಕೆಲವರು ಹೇಳ್ತಾರೆ ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅನ್ನುವಂಥದ್ದು. ಇದು ಮುಂದಿನ ಚುನಾವಣೆಗೆ ಎರಡು ಪಕ್ಷಗಳು ತನ್ನ ಪ್ರಬಲ ಅಸ್ತ್ರ ಏನಿದೆ ಅದನ್ನ ಬಳಕೆ ಮಾಡಿದೆ ಅನ್ನುವಂತಹ ವಿಚಾರವನ್ನ, ಎಲ್ಲಾ ವಿಚಾರದ ಬಗ್ಗೆ ನಾವುಗಳು ಮಾತನಾಡಬೇಕು. ಅಷ್ಟಕ್ಕೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಅಂತ ಬಂದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ದ್ವಿಸದಸ್ಯ ಕ್ಷೇತ್ರ ಏನಿತ್ತು, ಈ ಕ್ಷೇತ್ರ ಪ್ರಥಮವಾಗಿ ನೇರ ಹಣಾಹಣಿ ಒಳಪಟ್ಟಿತ್ತು. ಯಾಕಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಈ ಹಿಂದೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರಬಲ ವ್ಯಕ್ತಿಯೊಬ್ಬರು ಸ್ಪರ್ಧೆ ಮಾಡ್ತಾರೆ ಅಂತ ಬಂದಾಗ ಮತ್ತಷ್ಟು ಈ ಒಂದು ಕ್ಷೇತ್ರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನು ಪಡೆದುಕೊಂಡಿತ್ತು. ತದನಂತರ ಅವರುಗಳ ಹಿಂದಕ್ಕೆ ಹೋದ ನಂತರ ಇಲ್ಲಿ SDPI ಅನ್ನುವಂತಹ ಪಕ್ಷ ಕೂಡ ಸ್ಪರ್ಧೆ ಮಾಡಿತ್ತು. ಆದರೆ ನೇರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಆಯ್ಕೆಯಾಗಿರುವಂಥದ್ದು. ಎಲ್ಲಾ ವಿಚಾರದ ಬಗ್ಗೆ ಸಮಗ್ರ ಚಿತ್ರಣ ಬರ್ತಾ ಇದೆ. ತದನಂತರ ನಾನು ರಾಜಕೀಯ ವಿಶ್ಲೇಷಕರ ಜೊತೆ ಚರ್ಚೆನ ಮುಂದುವರಿಸ್ತೇನೆ. ಸಮಗ್ರ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಪ್ರಕಟ. ಗೆದ್ದಿದ್ಯಾರು ಸೋತಿದ್ಯಾರು? ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದೆ. ವಿಧಾನ ಪರಿಷತ್ತಿನಲ್ಲಿ ಬಹುಮತದ ಕೊರತೆ ಎದುರಿಸ್ತಾ ಇದ್ದ ಆಡಳಿತಾರೂಢ ಬಿಜೆಪಿಗೆ ಈ ಚುನಾವಣೆ ಹೊಸ ಉತ್ಸಾಹ ತುಂಬಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪ್ರಬಲ ಪೈಪೋಟಿ ನಡೆದಿದ್ದಂತೂ ಸುಳ್ಳಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ 25 ಸ್ಥಾನಗಳಿಗೆ ಪ್ರಬಲ ಪೈಪೋಟಿ. ಬಹುಮತ ಕೊರತೆ ಎದುರಿಸಿದ ಬಿಜೆಪಿಗೆ ಈ ಚುನಾವಣೆ ಹೊಸ ಉತ್ಸಾಹ. ಸ್ಥಳೀಯ ಸಂಸ್ಥೆಗಳಿಂದ 25 ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಲು ಡಿಸೆಂಬರ್ 10ರಂದು ಚುನಾವಣೆ ನಡೆದಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿದ್ವು. 6 ಕ್ಷೇತ್ರಗಳಲ್ಲಿ ಮಾತ್ರ ಕಣಕ್ಕಿಳಿದಿದ್ದಂತಹ JDS ಹಾಸನದಲ್ಲಿ ಗೆಲುವನ್ನ ಸಾಧಿಸಿತು. ಮೊದಲ ಸ್ಥಾನದಲ್ಲಿ ಕೋಟಾ, 2ನೇ ಸ್ಥಾನದಲ್ಲಿ ಮಂಜುನಾಥ ಭಂಡಾರಿ. ಮೊದಲ ಬಾರಿ MLCಯಾದ ಕಾಂಗ್ರೆಸ್ನ ಮಂಜುನಾಥ ಭಂಡಾರಿ. ರಾಜ್ಯ ವಿಧಾನ ಪರಿಷತ್ತಿಗೆ ನಡೆದ ದಕ್ಷಿಣ ಕನ್ನಡ ಮತ್ತು ಉಡುಪಿ ದ್ವಿಸದಸ್ಯ ಕ್ಷೇತ್ರದ ಚುನಾವಣೆ ತೀರ್ಪು ಹೊರಬಿದ್ದಿದೆ. ಪ್ರಥಮ ಪ್ರಾಶಸ್ತ್ಯದ ಮತಗಳಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತೆ ಗೆಲುವನ್ನು ದಾಖಲಿಸಿದ್ದಾರೆ.
ಈ ಮೂಲಕ ಕೋಟಾ ಅವರು ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ 4ನೇ ಬಾರಿ ಗೆದ್ದು ವಿಜಯದ ನಗೆಯನ್ನ ಉಕ್ಕಿಸಿ ಇನ್ನು ಕಾಂಗ್ರೆಸ್ನಿಂದ ಮಂಜುನಾಥ ಭಂಡಾರಿ ಅವರು ಗೆಲುವು ದಾಖಲಿಸುವ ಮೂಲಕ ಮೊದಲ ಬಾರಿಗೆ ಎಂಎಲ್ಸಿ ಆಗಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಈ ಬಾರಿ ಸ್ಪರ್ಧೆ ಮಾಡದ ಕಾರಣ ಕಾಂಗ್ರೆಸ್ ಮಂಜುನಾಥ ಭಂಡಾರಿಯವರನ್ನ ಕಣಕ್ಕಿಳಿಸಿತ್ತು. ಇವರಿಬ್ಬರಲ್ಲದೆ ಎಸ್ಡಿಪಿಐಯ ಶಾಫಿ ಬೆಳ್ಳಾರೆ ಅವರು ಕೂಡ ಕಣದಲ್ಲಿದ್ದರೂ ಹಿನ್ನಡೆಯನ್ನ ಅನುಭವಿಸಬೇಕಾಯಿತು. ಇಂದು ಬೆಳಗ್ಗೆ ಮಂಗಳೂರಿನ ರೊಸಾರಿಯೋ ಪದವಿ ಪೂರ್ವ ಕಾಲೇಜಿನಲ್ಲಿ ಮತ ಎಣಿಕೆ ಆರಂಭಗೊಂಡು ಒಟ್ಟು 14 ಟೇಬಲ್ಗಳಲ್ಲಿ 389 ಮತಗಟ್ಟೆಗಳ 6013 ಮತಗಳ ಎಣಿಕೆ ನಡೆಯಿತು. ಒಟ್ಟು 6011 ಮತಗಳಿದ್ರೆ ಇದರಲ್ಲಿ 56 ಅಸಿಂಧುವಾಗಿವೆ. 5955 ಮತಗಳು ಸಿಂಧುವಾದವು. ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ 3672, ಕಾಂಗ್ರೆಸ್ನ ಮಂಜುನಾಥ್ ಭಂಡಾರಿ ಅವರಿಗೆ 2079 ಮತ್ತು ಎಸ್ಡಿಪಿಐನ ಶಾಫಿ ಬೆಳ್ಳಾರಿ ಅವರಿಗೆ 204 ಮತಗಳು ಚಲಾವಣೆಯಾಗಿದ್ವು. ರೊಸಾರಿಯೋ ಸ್ಟ್ರಾಂಗ್ ರೂಂನಲ್ಲಿಟ್ಟ ಮತಪೆಟ್ಟಿಗೆಗಳನ್ನು ಮುಂಜಾನೆ 7:50ಕ್ಕೆ ದಕ್ಷಿಣ ಕನ್ನಡ ಡಿಸಿ, ಉಡುಪಿ ಡಿಸಿ, ಅಪರ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ನ ಸಿಇಒ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಂ ಓಪನ್ ಮಾಡಲಾಗಿತ್ತು. ಜಿಲ್ಲಾಧಿಕಾರಿ ಎಂ ಕೂರ್ಮರಾವ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕುಮಾರ್ ಇದ್ರು. ಇನ್ನು ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿತ್ತು. ಇದು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಪ್ರಕಟವಾಗಿರುವಂತಹದ್ರಲ್ಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ದ್ವಿಸದಸ್ಯ ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸತತ 4ನೇ ಬಾರಿಗೆ ಜಯಗಳಿಸಿರುವಂತದ್ದು. ಜೊತೆಗೆ 2ನೇ ಸ್ಥಾನದಲ್ಲಿ ಕಾಂಗ್ರೆಸ್ನ ಮಂಜುನಾಥ ಭಂಡಾರಿ ಅವರು ಆಯ್ಕೆಯಾಗಿರುವಂಥದ್ದು. ಇಬ್ಬರು ಕೂಡ ಆಯ್ಕೆಯಾಗ್ತಾರೆ ಅನ್ನುವಂಥದ್ದು ಈ ಹಿಂದೆಯೂ ಕೂಡ ಗೊತ್ತಿರುವಂತಹ ವಿಚಾರ ಮತ್ತು ಅನೇಕ ಜನರು ರಾಜಕೀಯ ವಿಶ್ಲೇಷಕರು ಹೇಳುವಂತಹ ವಿಚಾರ. ಜೊತೆಗೆ ಎಸ್ಡಿಪಿಐನಿಂದ ಸ್ಪರ್ಧೆ ಪ್ರಬಲವಾಗಿಲ್ಲದಿದ್ದರೂ ಕೂಡ ಆ ಮತಗಳು ಏರಿದೆ, ಮುಂದಿನ ದಿನಕ್ಕೆ ಭವಿಷ್ಯದ ದೃಷ್ಟಿಯಿಂದ ಒಂದು ಭದ್ರ ಬುನಾದಿಯನ್ನ ಹಾಕಿದೆ ಅನ್ನುವಂಥದ್ದು ಎಸ್ಡಿಪಿಐ ಪಕ್ಷದವರು, ಅವರ ಸಂಘಟನೆಗಳು ಹೇಳುವಂತಹ ವಿಚಾರ. ನಮ್ಗಳಿಗೆ ನಂಬಿಕೆ ಇದೆ ಮುಂದೆ ಭವಿಷ್ಯದಲ್ಲಿ ನಾವುಗಳೇನಾದ್ರೂ ಒಂದು ಮಾಡ್ತೇವೆ ಅನ್ನುವಂಥದ್ದು. ಅದೇ ರೀತಿ ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆಯ ವಿಚಾರವಾಗಿ ನಾವು ಮಾತನಾಡಿದಾಗ 25 ಸ್ಥಾನಗಳಿಗೆ ನಡೆದಿರುವಂತಹ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನ ಈ ಬಾರಿ ಪಡೆದುಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಪದೇ ಪದೇ ದಿನದಿಂದ ದಿನಕ್ಕೆ ಚುನಾವಣೆಯಿಂದ ಚುನಾವಣೆಗೆ JDS ಪಕ್ಷ ಏನಿದೆ ತನ್ನ ಬಲವನ್ನ ಕಳೆದುಕೊಳ್ತಾ ಇದೆ, ತನ್ನ ಶಕ್ತಿಯನ್ನ ಕುಗ್ಗಿಸಿಕೊಂಡು ಹೋಗ್ತಾ ಇರುವಂತಹ ವಿಚಾರ. ಇದೆಲ್ಲವೂ ಕೂಡ ನೋಡಿದಾಗ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಆಗುತ್ತಾ, ಇದೇ ರೀತಿಯ ಫಲಿತಾಂಶ ಮುಂದಿನ ಚುನಾವಣೆಗೆ ಬರುತ್ತಾ ಅನ್ನುವಂತಹ ವಿಚಾರ ಕೂಡ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಜೊತೆಗೆ ಇದರ ನಡುವೆ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ಈ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಬಿಜೆಪಿಗೆ ಹೊಸ ಉತ್ಸಾಹವನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಕಳೆದ ಬಾರಿಯ ಚುನಾವಣೆಗೆ ಹೋಲಿಸಿದರೆ ಬಿಜೆಪಿ ಈ ಬಾರಿ ಡಬಲ್ ಕ್ಷೇತ್ರಗಳನ್ನ ಗೆದ್ದಿರುವಂಥದ್ದು. 6 ಕ್ಷೇತ್ರಗಳಿದ್ರೆ ಈ ಬಾರಿ 12 ಕ್ಷೇತ್ರಗಳನ್ನ ಗೆದ್ದಿರುವಂಥದ್ದು ಬಿಜೆಪಿ. ಹಾಗಾಗಿ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಗಿರಬಹುದು, ಆದರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿಲ್ಲ ಅನ್ನುವಂಥದ್ದು. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರು MG ಹೆಗ್ಡೆ ಅವರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ MG ಹೆಗ್ಡೆ ಅವರ ಜೊತೆ ಎಲ್ಲ ವಿಚಾರದ ಬಗ್ಗೆ, ನಾಟ್ ಓನ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ, ಜೊತೆಗೆ ನಮ್ಮ ಕರ್ನಾಟಕ ಪರಿಷತ್ನ ತೀರ್ಪು ಬಂದಿರುವಂಥದ್ದು ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ವೆರಿ ಡಿಫ್ರೆಂಟ್ ಅನ್ನುವಂಥದ್ದು ಈ ವಿಚಾರದಲ್ಲಿ. ಯಾಕಂದ್ರೆ ಪರಿಷತ್ ಚುನಾವಣೆ ಅಂತ ಬಂದಾಗ ಇಡೀ ರಾಜ್ಯಾದ್ಯಂತ ಒಂದು ವಿಚಾರ ಇದೆ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಪರಿಷತ್ ಚುನಾವಣೆ ಏನಿದೆ, ಈ ಮೇಲ್ಮನೆ ಚುನಾವಣೆಯ ತೀರ್ಪು ಏನಿದೆ, ಕುಮಾರಸ್ವಾಮಿ ಅವರು ಕೂಡ ಪ್ರೆಸ್ ಮೀಟ್ ಅನ್ನು ಕರೆದಿದ್ರು. ಅವರು ಕೂಡ ಈಗಿಂದಾಗಲೇ ಹೇಳಿರುವಂತಹ ವಿಚಾರ, ಪರಿಷತ್ನ ಚುನಾವಣೆಯಲ್ಲಿ ಹಣ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಬಲವಾಗಿರುವಂತಹ ಶಕ್ತಿಯನ್ನ ಪಡೆದುಕೊಂಡಿದೆ, ಹಣ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿದೆ, ಇಲ್ಲಿ ಜನರ ಬೆಂಬಲ ತುಂಬಾ ಕಡಿಮೆ ಆಗಿದೆ ಅನ್ನುವಂತಹ ಒಂದು ಬೇಸರ, ಹತಾಶೆಯನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ 106 ಕೋಟಿಯ ಒಡೆಯರು ಕೂಡ ಸೋಲನ್ನಪ್ಪಿದ್ದಾರೆ.
ಅದೇ ರೀತಿ ಒಂದೇ ಒಂದು ರೂಪಾಯಿಯನ್ನ ಖರ್ಚು ಮಾಡದಂತಹ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಜಯ ಗಳಿಸಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ವಿಭಿನ್ನವಾಗಿರುವಂತಹ ವಿಚಾರ. ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ. ಜೊತೆಗೆ ಇವತ್ತಿನ ಚುನಾವಣೆಯ ಫಲಿತಾಂಶದ ಪಿನ್ ಟು ಪಿನ್ ಡೀಟೇಲ್ಸ್ಗಳನ್ನ, ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಮೊದಲನೇದಾಗಿ ನಾನು ಫಸ್ಟ್ ರಿಯಾಕ್ಷನ್ MG ಹೆಗ್ಡೆ ಅವರ ಜೊತೆ ನಾನು ಕೇಳ್ಕೊಳ್ತೇನೆ. ಸರ್ ನಮಸ್ತೆ. ಸದ್ಯ ಓಕೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಗ್ಗೆ ಮಾತಾಡೋಣ ಸರ್. ಅದಕ್ಕಿಂತ ಮೊದಲನೇದಾಗಿ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶದ ಬಗ್ಗೆ ಏನ್ ಹೇಳ್ತೀರಾ ಸರ್? ವೆರಿ ಇಂಟ್ರೆಸ್ಟಿಂಗ್ ಆರ್ ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು. ಎಸ್ ಸರ್. ದಕ್ಷಿಣ ಕನ್ನಡ ಜಿಲ್ಲೆದು ಸ್ವಾಭಾವಿಕವಾಗಿ ಇಲೆಕ್ಷನ್ ಆಗುವಾಗಲೇ ರಿಸಲ್ಟ್ ನಮ್ಗೆಲ್ರಿಗೂ ಗೊತ್ತಾಗಿದೆ. ಅದರಲ್ಲಿ ಏನು ವಿಶೇಷ ಏನಿಲ್ಲ. ಎರಡನೇದು, ರಾಜ್ಯ ಮಟ್ಟದಲ್ಲಿ ಬಿಜೆಪಿಗೆ ಸೀಟ್ ಜಾಸ್ತಿ ಬಂದಿದೆ ಲೆಕ್ಕದಲ್ಲಿ. ಆದ್ರೆ ಅದು ಆಡಳಿತ ಪಕ್ಷವಾಗಿ ಮತ್ತು ಕೇಂದ್ರದಲ್ಲಿ ಆಡಳಿತದಲ್ಲಿ ಇದ್ದುಕೊಂಡು ಅವರ ಲೆಕ್ಕಾಚಾರ ಸಾಕಾಗುದಿಲ್ಲ. ನಿಜ. ಅವ್ರು ತೃಪ್ತಿ ಪಟ್ಕೊಳ್ಬಹುದು, ಅವ್ರು ಹೇಳ್ಬೋದು ನಮ್ಗೆ ಜಾಸ್ತಿ ಬಂದಿದೆ ಅಂತ. ಆಕ್ಚುಲಿ ಅವರು 15-16 ಸೀಟ್ ಗೆಲ್ಲಲೇಬೇಕಿತ್ತು. ಒಂದು ಆ ಲೆಕ್ಕದಲ್ಲಿ ಕಾಂಗ್ರೆಸ್ನವರು ಆಡಳಿತ ಪಕ್ಷದಲ್ಲಿ ಇಲ್ಲದಿದ್ರೂ ಕೂಡ ಅವರು ಒಂದು ಲೆವೆಲ್ ನಲ್ಲಿ ಅವರು ತಮ್ಮ ಸ್ಥಾನಮಾನವನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ. ಜೊತೆಗೆ ನೀವೇನ್ ಹೇಳಿದ್ರಿ, ಇದು ರಾಜ್ಯ ಮುಂದಿನ ಚುನಾವಣೆಗೆ ದಿಕ್ಸೂಚಿಯ, ನಾವು 100% ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ಮಟ್ಟಕ್ಕೆ ಖಂಡಿತವಾಗಿ ಹೌದು. ಯಾಕೆಂತಂದ್ರೆ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳು ಅಂತ ಏನಿದೆ, ಅದು ನೇರವಾಗಿ ತಳಮಟ್ಟದ ಜನರ ಅಭಿಪ್ರಾಯವನ್ನು ಸ್ವಲ್ಪ ಮಟ್ಟಿಗೆ ರೂಪಿಸ್ತದೆ. ಆದ್ರೆ ಅದು ಈ MLC ಚುನಾವಣೆಗಳು ಜಾತಿ ಮತ್ತು ಹಣದ ಆಧಾರಿತ ಇಲ್ಲದಿದ್ರೆ ಮಾತ್ರ. ಆದ್ರೆ ಜಾತಿ ಮತ್ತು ಹಣದ ಆಧಾರಿತವಾಗಿ ನಡೆಯುವಾಗ ಅಲ್ಲಿ ಅದು ಜನರ ಧ್ವನಿಯಾಗಿ ಮೂಡಿ ಬರುವುದಿಲ್ಲ. ಹಾಗೆ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಲೆಕ್ಕಾಚಾರ ತಪ್ತದೆ. ಮತ್ತೆ ಈಗ ನೀವೇನ್ ಹೇಳಿದ್ರಿ, ದುಡ್ಡು ಇದ್ದವರು ಸೋತಿದ್ದಾರೆ, ಕೋಟ ಶ್ರೀನಿವಾಸ್ ಪೂಜಾರಿ ಅವರು 1 ರೂಪಾಯಿ ಖರ್ಚು ಮಾಡದೆ ಗೆದ್ದಿದ್ದಾರೆ ಅಂತ. ದುಡ್ಡಿದ್ದವರು ಸೋತದ್ದು ಸತ್ಯ. ಆದ್ರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು 1 ರೂಪಾಯಿ ಖರ್ಚು ಮಾಡ್ಲಿಲ್ಲ ಅಂದ್ರೆ, ಅವ್ರು ಕಿಸೆಯಿಂದ ಖರ್ಚು ಮಾಡ್ಲಿಲ್ಲ ಹೇಳಿದ್ರೆ ಇರ್ಬೋದು. ಚುನಾವಣೆಗೆ ದುಡ್ಡು ಖರ್ಚು ಮಾಡ್ಲಿಲ್ಲ ಹೇಳೋದು ಅಪಹಾಸ್ಯ. ಅದನ್ನ ನಾನು ಗಂಭೀರವಾಗಿ ಒಪ್ಪುದಿಲ್ಲ. ಯಾಕೆಂತಂದ್ರೆ ಒಂದೊಂದು ಸಣ್ಣ ಪುಟ್ಟ ಮೀಟಿಂಗ್ ಮಾಡಿದ್ರೆ 1 ರೂಪಾಯಿನು ಒಂದು ಮೀಟಿಂಗಿಗೆ ಎಷ್ಟೊಂದು ಹೋಗ್ತದೆ, ನಮ್ಗೆ ಗೊತ್ತಾಗ್ತದೆ. ಜೊತೆಗೆ ಯಾವ ಪಕ್ಷದವರು ಇವತ್ತು ಚುನಾವಣೆಗೆ 1 ರೂಪಾಯಿ ಖರ್ಚು ಮಾಡದೆ ಗೆಲ್ಲುವಂತ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆದ್ರೆ ಪ್ರಾಯಶಃ ಚುನಾವಣೆಗಳೇ ಈ ದೇಶದಲ್ಲಿ ಒಂದು ವಿಚಿತ್ರ ಸನ್ನಿವೇಶವನ್ನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ನಾನು ಒಪ್ಪುದಿಲ್ಲ. ಮತ್ತು 100% ಬಿಜೆಪಿಗೆ ಹೇಳುವಷ್ಟರ ಮಟ್ಟಕ್ಕೆ ಇದು ಫಲಿತಾಂಶ ಅಲ್ಲ. ಓಕೆ 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 ಎಸ್ ಸರ್. MG ಹೆಗ್ಡೆ ಅವರು, ಕೋಟ ಶ್ರೀನಿವಾಸ್ ಪೂಜಾರಿ ಅವರ ವಿಚಾರವಾಗಿ ನಾನು ಮಾತಾಡ್ತೇನೆ ಸರ್. ಜೊತೆಗೆ ಹಾಗಾದ್ರೆ ತಮ್ಮ ಪ್ರಕಾರ ಬಿಜೆಪಿ ಹೇಳಿಕೊಳ್ಳುವಷ್ಟು ಫಲಿತಾಂಶ ಅಲ್ಲ ಅಂತ ತಾವು ಹೇಳ್ತೀರಾ. ಆದ್ರೆ ಕಳೆದ ಬಾರಿ 6 ಸ್ಥಾನ ಇರುವಂತದ್ದು ಈ ಬಾರಿ ಡಬಲ್ ಆಗಿದೆ. ಆಡಳಿತಾರೂಢ ಬಿಜೆಪಿ ಪಕ್ಷ ಸರಿ, ಆದ್ರೂ ಕೂಡ ಕಳೆದ ಬಾರಿ 6 ಸ್ಥಾನ ಇದ್ದಾಗ ಈ ಬಾರಿ ಡಬಲ್ ಆಗಿದೆ ಅಂತ ಬಂದಾಗ ಒಂದು ಒಳ್ಳೆಯ ಉತ್ಸಾಹ ಬರಲಿದೆ ಬಿಜೆಪಿಗೆ, ಒಂದು ಯಶಸ್ಸು ಅಂತ. ಇದು MLA ಚುನಾವಣೆ ಅಲ್ಲ, MLC ಚುನಾವಣೆ. MLC ಇಲ್ಲಿ ಸ್ಥಳೀಯ ಪಂಚಾಯತ್ಗಳು ಗೆದ್ದ ಲೆಕ್ಕಾಚಾರ. ಹಾಗೆ ಗೆದ್ದದ್ದು ಲೆಕ್ಕಾಚಾರ. ಹಲೋ, ಹೇಳಿ ಸರ್, ಮಾತಾಡಿ. ಈಗ ಪಂಚಾಯತ್ ಸ್ಥಳೀಯ ಇದು ಸಂಸ್ಥೆಗಳ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿಗೆ ಒಟ್ಟು ಸ್ಥಾನ ಎಷ್ಟು ಅಂತ ಅವ್ರು ಘೋಷಣೆ ಮಾಡಿಕೊಂಡಿದ್ರು. ಅದರ ಆಧಾರದ ಮೇಲೆ ಅಲ್ವಾ ಲೆಕ್ಕಾಚಾರ ಆಗುದು. ಅದರ ಆಧಾರದ ಮೇಲೆ ಸೀಟ್ ಕಮ್ಮಿ ಅಂತ ಹೇಳುದು ನಾನು. ಈಗ ನೀವು ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದಾಗ ಬಿಜೆಪಿಯ ಒಟ್ಟು ಸೀಟುಗಳು ಎಷ್ಟು ಗೆದ್ದದ್ದು, ಸರಿ ಸರಿ ಸರಿ, ಅದು ಮತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಅದರ ಆಧಾರದ ಮೇಲೆ, ಓಕೆ, ಅದರ ಆಧಾರದಲ್ಲಿ ಎಲ್ಲೋ ಒಂದ್ ಕಡೆ ಇದು ತುಂಬಾ ದೊಡ್ಡ ಮಟ್ಟದ ಗೆಲುವು ಅಲ್ಲ. ಜೊತೆಗೆ ಆಡಳಿತ ಪಕ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ ನಿಜ, ಅದಕ್ಕೆ ತುಂಬಾ ಮಹತ್ವ ಉಂಟು. ಯಾವಾಗಲೂ ಜನರು ಸ್ಥಳೀಯ ಸಂಸ್ಥೆಗಳವರೆಲ್ಲ ಈ ಏನು ಕೇಂದ್ರ ಮತ್ತು ರಾಜ್ಯದ ಅನುದಾನಗಳನ್ನ ತರಲಿಕ್ಕೆ ಹೇಳುವ ಒಂದು ದೃಷ್ಟಿಕೋನದಿಂದ ಇಂತಹ ಚುನಾವಣೆಗಳಲ್ಲಿ ಆದಷ್ಟು ತಮ್ಮ MLA ಮತ್ತು MP ಗಳನ್ನ ಸಪೋರ್ಟ್ ಮಾಡ್ತಾರೆ. ಮತ್ತು ಆ ಪಕ್ಷಕ್ಕೆ, ಆ ಪಕ್ಷದವರಿಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ.
ಹಾಗೆ ಫಾರ್ ಎಕ್ಸಾಂಪಲ್ ನೋಡಿ, ಬೆಳಗಾವಿಯಲ್ಲಿ ಆ ಒಂದು ಎಷ್ಟು 7 MLA ಬಹುಶಃ ಇರ್ಬೇಕಲ್ಲಿ, ಬೆಳಗಾಂ ಕ್ಷೇತ್ರದಲ್ಲಿ ಬಿಜೆಪಿ ಎಸ್ ಎಸ್ ಅಲ್ಲಿ ಕೂತರು ಬಿಜೆಪಿ ಅವರು ಅಲ್ಲಿ ನಿಜವಾಗಿ ಅದು ಇದನ್ನೆಲ್ಲ ನೋಡುವಾಗ ಒಂದು ಟ್ರೆಂಡ್ ಸೆಟ್ಟಿಂಗ್ ಅಂತ ಏನ್ ಹೇಳ್ತಾರೆ, ಅದು ಸ್ವಲ್ಪ ತುಂಬಾ ಅಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಮೈನಸ್. ಓಕೆ ಓಕೆ ಎಸ್ ಎಸ್ ಒಪ್ಕೊಳ್ಬೇಕಾಗಿರುವಂಥ ವಿಚಾರ. ಜೊತೆಗೆ ಸರ್ ಮಾತಾಡೋಣ ಬೇರೆ ವಿಚಾರದ ಬಗ್ಗೆ. ನಾನು ಮಾತಾಡ್ತೇನೆ. ನಾನು ನೇರವಾಗಿ ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಅದಕ್ಕೆ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸಬೇಕಾಗಿದೆ. ಯಾಕಂದರೆ ಇಲ್ಲಿ ಅಭ್ಯರ್ಥಿಗಳು, ನಮ್ಮ ಜನಪ್ರತಿನಿಧಿಗಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಈ ಚುನಾವಣೆ, ಪರಿಷತ್ ಚುನಾವಣೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ? ಈ ದ್ವಿಸದಸ್ಯ ಕ್ಷೇತ್ರಕ್ಕೆ ನಡೆದಿರುವಂತಹ ಈ ಚುನಾವಣೆಯನ್ನು ಸೇರಿಸಿ ರಾಜ್ಯಾದ್ಯಂತ ನಡೆದುಕೊಂಡಿರುವಂತಹ ಈ ಒಂದು ಮೇಲ್ಮನೆಯ ಚುನಾವಣೆ ಏನಿದೆ, ಎಷ್ಟು ಜನಪರವಾಗಿ ಅಥವಾ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಅಥವಾ ನಮ್ಮ ಸಮಾಜದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ, ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಎಂ ಜಿ ಹೆಗ್ಡೆ ಅವರೇ? ನಾವು ಪ್ರಾಯಶಃ ಈ ಚುನಾವಣೆಗೆ ಸಂಬಂಧಪಟ್ಟ ಮೊದಲ ಒಂದು ಚರ್ಚೆಯಲ್ಲಿ ಮಾತಾಡಿದ್ದು, ಹೌದು, ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಗಳು ದೇಶದ ಮತ್ತು ನಾಡಿನ ವಿವಿಧ ಕ್ಷೇತ್ರದ ಗಣ್ಯರನ್ನ ಮತ್ತು ಚಿಂತಕರನ್ನ, ಪ್ರಬುದ್ಧರನ್ನ, ತಜ್ಞರನ್ನ ಒಳಗೊಂಡಂತ ಒಂದು ಸಂಸ್ಥೆಯಾಗಿ ಅದು ಕೆಲಸ ಮಾಡಬೇಕು. ಆಗ ಭಾರತದ ಇಡೀ ದೇಶದ ಅಥವಾ ವಿಧಾನ ಪರಿಷತ್ ಆದರೆ ಆ ರಾಜ್ಯದ ಇಡೀ ಜನಸಮೂಹದ ಪ್ರತಿಧ್ವನಿಯಾಗಿ ಅಲ್ಲಿ ಪಕ್ಷ ರಾಜಕಾರಣಕ್ಕಿಂತ ಭಿನ್ನವಾಗಿ ಅಥವಾ ಪಕ್ಷ ರಾಜಕಾರಣಕ್ಕಿಂತ ಹೊರತಾಗಿ ಅಲ್ಲಿ ಚರ್ಚೆಗಳು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಆಗಬೇಕು. ಇಂಡೈರೆಕ್ಟ್ ಆಗಿ ಸರ್ಕಾರಗಳ ಮೇಲೆ ಜನರ ನಿಯಂತ್ರಣ ಮತ್ತಷ್ಟು ಬಲಿಷ್ಠವಾಗಿರ್ಬೇಕು ಅಂತ ಅದನ್ನ ಮಾಡಿ. ಆದ್ರೆ ಅದೆಲ್ಲವೂ ಹೋಗಿ ಅದು ಏನ್ ಹೇಳ್ತಾರೆ ಗ್ರಾಮ್ಯ ಭಾಷೆಯಲ್ಲಿ ಹೋಗಿ ಅದು ತುಂಬಾ ಆಯಾ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರನ್ನ ಯಾರಿಗೋ ಒಂದು ತೃಪ್ತಿಪಡಿಸಬೇಕು ಹೇಳುವಂತ ಸಂದರ್ಭದಲ್ಲಿಯೋ ಅಥವಾ ಜಾತಿ ವ್ಯವಸ್ಥೆಯಲ್ಲಿಯೋ ಅಲ್ಲಿ ಒಂದು ಏನು ಆ ಸ್ಥಾನವನ್ನ ಕೊಟ್ಟು ಖುಷಿಪಡಿಸುವಂತ ಲೆವೆಲ್ಗೆ ಬಂದ ಸ್ಥಾನಗಳಿಗೆ ಇದು ನಾಮಕರಣ ಆಗುವಾಗ ಕೂಡ ರಾಜಕೀಯ ಪಕ್ಷದ ನಾಯಕರೇ ಅನ್ಯರು ತುಂಬಾ ಕಷ್ಟ ಆಗಿದೆ. ಅದು ನಾಮಕರಣ ಆಗ್ತಾ ಇಲ್ಲ. ಹೀಗಾಗಿ ಅದರ ಒಂದು ಔನ್ನತ್ಯವನ್ನ, ಅದರ ಒಂದು ಆದರ್ಶದ ಬಗ್ಗೆ ಪ್ರಶ್ನೆ ನೀವು ಕೇಳುವುದಾದ್ರೆ, ಹೌದು 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 ಅದೇ ಪ್ರಶ್ನೆಯನ್ನ ಕೇಳಿರುವಂತ ಸರ್. ಕೇಳ್ತಾ ಇದೆಯಾ ಸರ್? ಓಕೆ, ಎಂ ಜಿ ಹೆಗ್ಡೆ ಅವರೇ, ನಾನು ಬರ್ತೇನೆ, ತಮ್ಮ ಜೊತೆ ಮಾತಾಡ್ತೇನೆ. ತಾಂತ್ರಿಕವಾಗಿರುವಂಥ ಸಮಸ್ಯೆ ಜೊತೆಗೆ ನಾನು ದ್ವಿಸದಸ್ಯ ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಕ್ಷೇತ್ರದ ಒಂದು ಅಂಕಿ ಅಂಶಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಂಜುನಾಥ ಭಂಡಾರಿ ಅವರು ಜೊತೆಗೆ ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ಎಷ್ಟು ಮತಗಳ ಅಂತರಗಳಲ್ಲಿ, ಜೊತೆಗೆ ಎಷ್ಟು ಮತಗಳನ್ನು ಇಲ್ಲಿ ಚಲಾವಣೆಯಾಗಿತ್ತು, ಎಲ್ಲ ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಎಸ್, ಇದು ದಕ್ಷಿಣ ಕನ್ನಡ ಉಡುಪಿ ದ್ವಿಸದಸ್ಯ ಕ್ಷೇತ್ರದ ಪರಿಷತ್ನ ತೀರ್ಪು ತಮ್ಮ ಮುಂದೆ ಇರುವಂಥದ್ದು. ಒಟ್ಟು ಮತ ದ್ವಿಸದಸ್ಯ ಕ್ಷೇತ್ರದಲ್ಲಿ ಚುನಾವಣೆಯಾಗಿರುವಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ 6,011 ಮತ ದಕ್ಷಿಣ ಕನ್ನಡ ಮತ್ತು ಉಡುಪಿ ದ್ವಿಸದಸ್ಯ ಕ್ಷೇತ್ರಗಳಲ್ಲಿ ಚುನಾವಣೆಯಾಗಿರುವಂಥದ್ದು. ಇದರಲ್ಲಿ 56 ಮತಗಳು ಅಸಿಂಧು ಆಗಿರುವಂಥದ್ದು. ಜೊತೆಗೆ 5,955 ಮತಗಳನ್ನ ಎಣಿಕೆ ಮಾಡಿರುವಂಥದ್ದು. ಸಿಂಧು ಆಗಿರುವಂತಹ ಮತಗಳು 5,955, 56 ಮತಗಳು ಇಲ್ಲಿ ಅಸಿಂಧು ಆಗುತ್ತೆ. ಒಟ್ಟು ಮತ 6,011 ಮತ. ಜೊತೆಗೆ ಪ್ರಥಮ ಸ್ಥಾನದಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಹು ನಿರೀಕ್ಷಿತವಾಗಿರುವಂತಹ ಗೆಲುವು. ಇದರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದು. ಪ್ರಥಮ ಸ್ಥಾನದಲ್ಲೇ ಸತತ 4ನೇ ಬಾರಿ ಸರಳ ಸಜ್ಜನಿಕೆಯ ರಾಜಕಾರಣಿ ಅನ್ನುವಂತಹ ಹೆಸರು ವಾಸಿಯಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿಯಿಂದ ಜಯಗಳಿಸ್ತಾರೆ. ಅವರು ಪಡೆದುಕೊಂಡಿರುವಂತಹ ಮತಗಳ ಬಗ್ಗೆ ನೋಡೋದಾದ್ರೆ 3,672 ಮತ ಪಡೆದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲುವನ್ನ ದಾಖಲಿಸ್ತಾರೆ. 3,672 ಮತಗಳು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ. ಜೊತೆಗೆ ಸತತ 4ನೇ ಬಾರಿಗೆ ವಿಧಾನ ಪರಿಷತ್ಗೆ ಕೋಟಾ ಅವರು ಆಯ್ಕೆಯಾಗಿರುವಂಥದ್ದು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸತತ 4ನೇ ಬಾರಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂಥದ್ದು. ಸರಳ ಸಜ್ಜನಿಕೆಯ ರಾಜಕಾರಣಿ. ಜೊತೆಗೆ ನಾಗಲೇ ಹೇಳಿದಾಗೆ MJ ಹೆಗ್ಡೆ ಅವರು ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಪರಿಷತ್ ಚುನಾವಣೆ ಅಂತ ಬಂದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಹಣವನ್ನು ಖರ್ಚು ಮಾಡಬೇಕು ಅಂತಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಮಾತನ್ನು ಹೇಳ್ತಾರೆ. ಅದನ್ನು ನಾನು ಮುಂದಕ್ಕೆ ಪ್ರಸ್ತಾಪ ಮಾಡ್ತೇನೆ. ಜೊತೆಗೆ 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಉಡುಪಿ ದ್ವಿಸದಸ್ಯ ಕ್ಷೇತ್ರದಲ್ಲಿ ಜಯಗಳಿಸಿರುವಂಥದ್ದು ಕಾಂಗ್ರೆಸ್ನ ಮಂಜುನಾಥ ಭಂಡಾರಿ ಅವರು ಜಯಗಳಿಸಿರುವಂಥದ್ದು. 2,079 ಮತ ಪಡೆದು ಮಂಜುನಾಥ ಭಂಡಾರಿ ಅವರು ಜಯವನ್ನ ಗಳಿಸಿರುವಂಥದ್ದು. 2,079 ಮತಗಳನ್ನ ಮಂಜುನಾಥ ಭಂಡಾರಿ ಅವರು ಪಡೆದುಕೊಂಡಿರುವಂಥದ್ದು. ಪ್ರಥಮ ಬಾರಿಗೆ ವಿಧಾನ ಪರಿಷತ್ಗೆ ಮಂಜುನಾಥ ಭಂಡಾರಿ ಅವರು ಈ ಮೂಲಕ ಕಾಂಗ್ರೆಸ್ನಿಂದ ಆಯ್ಕೆಯಾಗ್ತಾರೆ. ಮಂಜುನಾಥ ಭಂಡಾರಿ ಅವರು ಪ್ರಥಮ ಬಾರಿಗೆ ವಿಧಾನ ಪರಿಷತ್ಗೆ ಈ ಮೂಲಕ ಆಯ್ಕೆಯಾಗ್ತಾರೆ. ತದನಂತರ ಈ ಬಾರಿ ಈ ಒಂದು ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರ ಏನಿತ್ತು ದ್ವಿಸದಸ್ಯ ಕ್ಷೇತ್ರ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇಲ್ಲಿ ಪ್ರಭಾವಿ ಆಗಿರುವಂತಹ ವ್ಯಕ್ತಿಯೊಬ್ಬರು ಸ್ಪರ್ಧೆಯನ್ನ ಮಾಡ್ತಾರೆ. ತದನಂತರ ಸ್ಪರ್ಧೆಯನ್ನ ಮಾಡ್ತೇನೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆದರೆ ತದನಂತರ ಅವರ ವಿಚಾರದಿಂದ ಹಿಂದಕ್ಕೆ ಸರಿತಾರೆ. ಇಲ್ಲಿ ನೇರ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಫೈಟ್ ಇರುತ್ತೆ ಅಂತ ಬಂದಾಗ SDPI ಪಕ್ಷ, ಇಲ್ಲಿ ಪ್ರಾದೇಶಿಕವಾಗಿರುವಂತಹ ಪಕ್ಷ SDPI ಪಕ್ಷ, ಈ ಪಕ್ಷದ ಅಭ್ಯರ್ಥಿ ಈ ಕಣದಲ್ಲಿರ್ತಾರೆ ಶಾಫಿ ಬೆಳ್ಳಾರೆ ಅವರು. SDPIನ ಶಾಫಿ ಬೆಳ್ಳಾರೆ ಅವರು ಪಡೆದುಕೊಂಡಿರುವಂತಹ ಮತ 204 ಮತಗಳನ್ನ SDPIನ ಶಾಫಿ ಬೆಳ್ಳಾರೆ ಅವರು ಪಡೆದುಕೊಳ್ತಾರೆ. ಹಾಗಾಗಿ ನೇರವಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರಬಲ ಪಕ್ಷಗಳು ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ಮೇಲ್ಮನಕ್ಕೆ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ತದನಂತರ 204 ಮತಗಳು ಇಟ್ಸ್ ನಾಟ್ ಬ್ಯಾಡ್ ಅನ್ನುವಂಥದ್ದು SDPI, ಯಾಕಂದರೆ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿರುವಂಥ SDPI ಜೊತೆಗೆ ಇನ್ನು ಮುಂದಕ್ಕೆ ನಾವುಗಳು ಒಳ್ಳೆಯ ಮತಗಳನ್ನು ಪಡೆಯಬಹುದು ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಉತ್ಸಾಹವನ್ನು SDPI ಈ ಮೂಲಕ ಪಡೆದುಕೊಂಡಿರುವಂಥದ್ದು. ಇದು ಸದ್ಯ ದಕ್ಷಿಣ ಕನ್ನಡ ಜೊತೆಗೆ ಉಡುಪಿ ದ್ವಿಸದಸ್ಯ ಕ್ಷೇತ್ರಕ್ಕೆ ನಡೆದಿರುವಂತಹ ಪರಿಷತ್ನ ತೀರ್ಪು ಇರುವಂಥದ್ದು ತಮ್ಮ ಮುಂದೆ. ಓಕೆ, MJ ಹೆಗ್ಡೆ ಅವರೇ ಧ್ವನಿ ಕೇಳ್ತಾ ಇದೆಯಾ ಸರ್? ಸದ್ಯ ನಾವುಗಳು ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ದ್ವಿಸದಸ್ಯ ಕ್ಷೇತ್ರಕ್ಕೆ ನಡೆದಿರುವಂತಹ ತೀರ್ಪನ್ನ ನೋಡ್ಕೊಂಡು ಬಂದ್ವಿ. ಇಲ್ಲಿ ನೇರವಾಗಿರುವಂಥ ಸ್ಪರ್ಧೆ ಬಿಜೆಪಿ ಮತ್ತು ಕಾಂಗ್ರೆಸ್ ನೋ ಡೌಟ್ ಅನ್ನುವಂಥದ್ದು. ಅಲ್ಲಿ SDPI ಅವರು ಕೂಡ ಸ್ಪರ್ಧೆ ಮಾಡ್ತಾರೆ. 209 ಮತಗಳನ್ನ ಪಡೆದುಕೊಳ್ತಾರೆ. SDPI 204 ಮತಗಳನ್ನ ಪಡೆದುಕೊಳ್ಳುತ್ತೆ. ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ. ಆಗ್ಲೇ ತಾವು ಹೇಳಿದಾಗೆ ಒಂದು ವಿಚಾರವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಹು ನಿರೀಕ್ಷೆಯಿಂದೇ ಗೆಲುವನ್ನ ಪಡೆದುಕೊಂಡಿರುವಂಥದ್ದು. ಇಲ್ಲಿ SDPI ಸ್ಪರ್ಧೆ 204 ಮತಗಳು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇನ್ನು ಮುಂದಕ್ಕೆ ನೋಡಿ. ಪ್ರಸ್ತುತವಾಗಿ SDPIನವರು 204 ತಗೊಂಡದ್ದು ಅಂದ್ರೆ ಅವರು 204 ಜನ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳಲ್ಲಿ ಅವರ ಪ್ರತಿನಿಧಿಗಳು ಪಕ್ಕ ಇದ್ದಾರೆ. 2 ಜಿಲ್ಲೆಯಿಂದ ಸೇರಿ ಅಲ್ಲಿಗೆ ಒಂದೊಂದು ಜಿಲ್ಲೆಗೆ 100. ಹೌದು, ಅದು 2,000 ಚಿಲ್ಲರೆ ಆಗಬೇಕು ಅಂತಾದ್ರೆ ಅವರು ಆಲ್ರೆಡಿ ಏನು ಲೇಬಲ್ ಇದೆ ಅದು ಮುಸ್ಲಿಮರನ್ನ ಪ್ರತಿನಿಧಿಸುವ ಪಕ್ಷ ಅಂತ. ಅಫ್ಕೋರ್ಸ್ ಅವರು ಇಂಡೈರೆಕ್ಟ್ ಆಗಿ ಆ ರೀತಿಯ ಅವರ ಮಾತುಗಳು ಅವರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ನಾವು ಮುಸ್ಲಿಮರ ಪರವಾಗಿ ನಿಲ್ಲುವ ಪಕ್ಷ ಅಂತ. ಹಾಗಿರುವಾಗ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ
ಅದು 2,000ಕ್ಕೂ ಹೆಚ್ಚು ಅವರು ಪಂಚಾಯತ್ ಮೆಂಬರ್ಸ್ ಗಳನ್ನ ಮಾಡಿಕೊಳ್ಬೇಕು ಅಂತಾದ್ರೆ ಅನ್ಯಮತೀಯ ಜನಪ್ರತಿನಿಧಿಗಳು ಅವರಲ್ಲಿ ಚುನಾವಣೆಯಲ್ಲಿ ಗೆದ್ದು ಬರ್ಲಿಕ್ಕೆ ಅಗತ್ಯತೆ ನಿಜ ಉಂಟು. ಅದು ಸಾಧ್ಯ ಉಂಟಾ ಹೇಳುದು ಪ್ರಾಕ್ಟಿಕಲ್ ಪ್ರಶ್ನೆ. ಅದನ್ನ ಅವರದ್ದೇ ಕಮ್ಯುನಿಟಿ ಅವರನ್ನೇ ಅವರು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಬಹುದೇ ಹೊರತು ಎಲ್ಲ ಧರ್ಮೀಯರನ್ನು ಅವರ ಪಕ್ಷದಲ್ಲಿ ಒಳಗೊಂಡು ಪಕ್ಷ ಸಂಘಟನೆಗೊಂಡು ಅದು ಒಂದು ಸಂಪೂರ್ಣ ಭಾರತದ ಎಲ್ಲ ಜನಾಂಗದ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುವ ತನಕ ಅದು ನಾವು ಮುಂದೆ ಗೆಲ್ತೇವೆ ಮುಂದೆ ಬರ್ತೇವೆ ಹೇಳುವಂತದ್ದು ಇಂಪ್ರಾಕ್ಟಿಕಲ್ ಅಂತ ನಾನು ಭಾವಿಸ್ತೇನೆ. ಓಕೆ 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 ಬಹುಶಃ ಹಾಗಾದ್ರೆ ತಮಗೆ 204 ಮತಗಳು ತುಂಬಾ ದೊಡ್ಡ ಮಟ್ಟದ ಬದಲಾವಣೆಯನ್ನು ಮುಂದಕ್ಕೆ ತರುತ್ತೆ ಅನ್ನುವಂಥದ್ದು ತಮ್ಗಳಿಗೆ ಕಾಣಿಸ್ತಾ ಇಲ್ವಾ? ಯಾಕಂದ್ರೆ ಇತರ ಚುನಾವಣೆಗಳ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಕಂಪೇರ್ ಮಾಡಿದಾಗ ಈ ಹಿಂದೆ ಏನೂ ಇರದಂತಹ SDPI ಕೆಲವು ಕ್ಷೇತ್ರಗಳಲ್ಲಿ ಜಯವನ್ನು ಗಳಿಸಿಕೊಂಡು ಬರ್ತಾ ಇದೆ. ಜೊತೆಗೆ 204 ಮತಗಳು ಬಂದಿದೆ ಅಂತ ಬಂದಾಗ ಇನ್ನಿತರರು ತಾವು ಹೇಳಿದಾಗೆ 2,000 ಮತಗಳು ಅಥವಾ 1,000 ಮತಗಳು ಇನ್ನು ಮುಂದಕ್ಕೆ ತುಂಬಾ ಕಷ್ಟ ಇದೆ ಅನ್ನೋದು ತಾವು ಹೇಳ್ತಾ ಇದ್ರೆ. ಹಾಗಾದ್ರೆ ಹೌದು ನೋಡಿ, ಈಗ ಅವರು ಅವರ ಕಮ್ಯುನಿಟಿ ವೈಸ್ ಎಲ್ಲಿ ಇಲೆಕ್ಷನ್ ಇದೆಯೋ ಅಲ್ಲಿ ಗೆಲ್ತಾರೆ, ಅಲ್ಲಿ ಓಟುಗಳು ಬರ್ತದೆ, ಓಕೆ. ಪ್ರಾದೇಶಿಕ ಪಕ್ಷವಾಗಿ ಅದು ಹೊರಹೊಮ್ಮಬೇಕು ಅಂತಾದ್ರೆ ಇವತ್ತು ನೋಡಿ JDS ಹೇಗೆ ಆಯ್ತು, ಇಡೀ ಸ್ಟೇಟ್ ಅಲ್ಲೇ ಅದು JDS ತನ್ನ ನಿಯಂತ್ರಣವನ್ನ ಕಳ್ಕೊಳ್ತಾ ಉಂಟು. ಆ ಒಂದು ಇಂಥ ಒಂದು ಕಾಲಘಟ್ಟದಲ್ಲಿ ಕರಾವಳಿಯಲ್ಲಿ ಧ್ರುವೀಕರಣ ಇದೆ. ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ಬಿಜೆಪಿ. ಇಲ್ಲಿ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸುವುದು ತುಂಬಾ ಕಷ್ಟ. ಪ್ರಾದೇಶಿಕ ಪಕ್ಷ ಆಲ್ರೆಡಿ ಇದ್ದಂತ JDS ಗೆ ಇಲ್ಲಿ ಈಗ ಸ್ಥಾನಮಾನ ಇಲ್ಲ. ಹಾಗಿರುವಾಗ ನೀವು SDPIನವರು ಎಲ್ಲಿಯವರೆಗೆ ತಾವು ಒಂದು ವರ್ಗದ ಪ್ರತಿನಿಧಿಗಳಾಗಿ ರಾಜಕೀಯ ಪಕ್ಷವನ್ನ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಹೇಳಿ ಉಳಿತಾರೋ ಅಲ್ಲಿಯವರೆಗೆ ಅವರ ವರ್ಗದವರು ಓಟು ಕೊಟ್ಟರೆ ಒಂದಿಷ್ಟು ಸೀಟು ಜಾಸ್ತಿ ಆದಿತ್ತೆ ಹೊರತು ಅದು ಒಟ್ಟಾರೆ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುವುದು ಹೇಗೆ ಸಾಧ್ಯ? ಓಕೆ ಓಕೆ, ಆ ರೀತಿ ಕಷ್ಟ ಇದೆ. ಅನ್ಯಮತೀಯರದ್ದು ಓಟ್ ಬೇಕಲ್ಲ. ಅನ್ಯಮತೀಯರು ಒಂದು ಈಗ 2 ಜಿಲ್ಲೆಗಳಲ್ಲಿ 2,000ಕ್ಕೂ ಮಿಕ್ಕಿ ಜನಪ್ರತಿನಿಧಿಗಳಿಗೆ ಅವರಿಗೆ ಬರಬೇಕು ಅಂದ್ರೆ ಬರೀ ಮುಸ್ಲಿಮರನ್ನು ಆಧರಿಸಿಕೊಂಡು ಹೇಗೆ ಸಾಧ್ಯ ಉಂಟು? ಅಫ್ಕೋರ್ಸ್ ಅದು 200 ಇದ್ದದ್ದು 300 ಆಗ್ಬೋದು ಅಥವಾ 400 ಆಗ್ಬೋದು, ಅವರ ಕಮ್ಯುನಿಟಿ ಸ್ಟ್ರಾಂಗ್ ಇದ್ದಲ್ಲ, ಐ ಅಗ್ರಿ. ಬಟ್ ಓವರ್ ಆಲ್ ನಾನು 3,000 ಸೀಟುಗಳನ್ನು ಗೆಲ್ತೇವೆ ಅಂದ್ರೆ ಹೇಗೆ? ಅದು ಅವರ ಪಕ್ಷದಲ್ಲಿ ಆ ಬೇರೆ ವರ್ಗಕ್ಕೆ ಸೇರಿದ ಜನ ಇರ್ಬೇಕಲ್ಲ. ಓಕೆ ಓಕೆ ಓಕೆ, ಅದು ಅವರು ಮಾಡ್ತಾರ? ಅದು ಅವರಿಗೆ ಅವರು ಉತ್ತರ ಕೊಡ್ಬೇಕು. ಅವರು ಅದನ್ನ ಮಾಡಿ ಎಲ್ಲ ಸಮುದಾಯದವರನ್ನು ಪಕ್ಷದಲ್ಲಿ ಅವರು ಸಂಘಟಿಸಿಕೊಂಡು ಅದು ಕೇವಲ ಮುಸ್ಲಿಮರ ಪ್ರತಿನಿಧಿ ಅಲ್ಲ, ಭಾರತೀಯ ಜನರ ಒಂದು ಪಕ್ಷವಾಗಿ ಹೊರಹೊಮ್ಮಿದ್ರೆ ಆ ಸಾಧ್ಯತೆಗಳು ನಿಧಾನಕ್ಕೆ ಬರ್ಬೋದು. ಇಲ್ಲದೆ ಹೋದ್ರೆ ಕಷ್ಟ ಉಂಟು. ಓಕೆ, ನಾವು ಭವಿಷ್ಯದ ಬಗ್ಗೆ ಲಿಮಿಟ್ಸ್ ಒಂದು ಲೆವೆಲ್ಗೆ ನಿಲ್ತದೆ ಅಂತ ಹೇಳಿ. ಓಕೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ತರಲಿಕ್ಕೆ ಕಷ್ಟ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ. ಆದ್ರೆ ಪ್ರಥಮ ಬಾರಿಗೆ ಒಂದು ಸ್ಪರ್ಧೆಯನ್ನ ಮಾಡಿದಾಗ ಈ ಒಂದು ಮತಗಳು ತಮ್ಮ ಪ್ರಕಾರ ಏನ್ ಅನ್ನಿಸುತ್ತೆ ತಮ್ಗೆ ನೋಡಿದಾಗ? ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಪ್ರಥಮ ಬಾರಿಗೆ ಸ್ಪರ್ಧೆಯನ್ನ ಮಾಡಿದಾಗ ಈ ಒಂದು ಇಷ್ಟು ಮತಗಳು ಹೇಗೆ ಅನಿಸುತ್ತೆ ಅಂತ ಬಂದಾಗ ಅದೇ ನಾನು ಹೇಳ್ತಾ ಇರೋದು. ಅವರ ಕಮ್ಯುನಿಟಿ ಅವರು 2 ಜಿಲ್ಲೆಗೆ 100 ಪಂಚಾಯತ್ ಮೆಂಬರ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದ್ದಾರೆ. ಅದು ಅವರು ಆಲ್ರೆಡಿ ಚುನಾವಣೆ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ, ನಮ್ದು ಇಷ್ಟು ಪಂಚಾಯತ್ ಮೆಂಬರ್ಸ್ ಬಂದಿದ್ದಾರೆ ಅಂತ. ಅದರಲ್ಲಿ ಆಶ್ಚರ್ಯ ಏನುಂಟು? ಓಕೆ ಓಕೆ, ಎಸ್ ಸರ್. ಜೊತೆಗೆ MG ಹೆಗ್ಡೆ ಅವರೇ, ತಾವು ಹೇಳಿರುವಂತಹ ವಿಚಾರ ಜೊತೆಗೆ ಮಾಧ್ಯಮಗಳು ಕೂಡ ಇವತ್ತು ಹೇಳಿರುವಂತಹ ವಿಚಾರ ಕೂಡ ಹೌದು. ಯಾಕಂದ್ರೆ ರಾಜ್ಯಾದ್ಯಂತ ಪರಿಷತ್ ಚುನಾವಣೆ ಅಂತ ಬಂದಾಗ ಇಲ್ಲಿ ಹಣದ ಹೊಳೆ ಹರಿಯಲಾಗುತ್ತೆ ಅನ್ನುವಂಥದ್ದು ಹರಿಸಲಾಗುತ್ತೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಅವರಿಗೆ ತುಂಬಾ ಬೇಸರ ಆಗಿದೆ, ಹತಾಶೆ ಆಗಿದೆ ಅನ್ನುವಂಥ ದೃಷ್ಟಿಯಲ್ಲಿ ಕರೆದಿರುವಂತಹ ಪ್ರೆಸ್ ಮೀಟ್. ಆ ಪ್ರೆಸ್ ಮೀಟ್ನಲ್ಲಿ ಅವರು ನೇರವಾಗಿ ಹೇಳಿದ್ದಾರೆ, ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹಣ ಸುದ್ದಿ ಮಾಡ್ತಾ ಇದೆ, ಸದ್ದು ಮಾಡ್ತಾ ಇದೆ, ಹಣ ಮಾತಾಡಿದೆ, ಇಲ್ಲಿ ಜನ ಮಾತಾಡಲಿಲ್ಲ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾ ಇದ್ರು. ಜೊತೆಗೆ ನಾವುಗಳು ಕೂಡ ಈಗ ಗಮನಿಸಬೇಕಾಗಿರುವಂತಹ ವಿಚಾರ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರ ಗೆಲುವು, ಅವರು ಗೆದ್ದಾಗ ಹೇಳಿರುವಂಥ ಮಾತುಗಳು ಕೂಡ ಇದೆ. ಯಾಕಂದರೆ ಮಾಧ್ಯಮ ಮಿತ್ರರು ಚುನಾವಣೆಯಲ್ಲಿ ಒಂದೇ ₹1 ಖರ್ಚು ಮಾಡದೆ ಗೆಲುವನ್ನು ನಾನು ಪಡೆದುಕೊಂಡಿದ್ದೇನೆ ಅನ್ನುವಂಥದ್ದು ಮಾಧ್ಯಮದವರು ಹೇಳ್ತಾ ಇದ್ದಾರೆ. ಇದು ನಮಗೆ ಖುಷಿ ತಂದಿದೆ ಅನ್ನುವಂಥ ವಿಚಾರವನ್ನು ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ನೇರವಾಗಿ ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಈ ಒಂದು ವಿಚಾರ ಏನು ಹೇಳಿದ್ದಾರೆ ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಅವರ ಸಂಭ್ರಮ ಯಾವ ರೀತಿ ಇತ್ತು, ಇದರ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊ. ಚುನಾವಣೆಯಲ್ಲಿ ಒಂದೇ ₹1 ಖರ್ಚು ಮಾಡದೆ ಗೆಲುವು.
ನನ್ನ ಗೆಲುವಿಗೆ ಪಕ್ಷದ ನಾಯಕರು ಕಾರ್ಯಕರ್ತರೇ ಜೀವಾಳ ಕೋಟ. ರಾಜ್ಯ ವಿಧಾನ ಪರಿಷತ್ ಚುನಾವಣೆ ಸಂದರ್ಭ ಈ ರಾಜ್ಯದಲ್ಲಿ ಮತದಾರರಿಗೆ ಖರ್ಚು ವೆಚ್ಚಕ್ಕೆ ಒಂದೇ ₹1 ಖರ್ಚು ಮಾಡದೆ ಕೋಟ ಶ್ರೀನಿವಾಸ್ ಪೂಜಾರಿ ಗೆದ್ದಿರೋದಾಗಿ ಮಾಧ್ಯಮದವರು ಹೇಳಿರೋದು ಕೇಳಿ ಖುಷಿಯಾಗಿದೆ. ಇದು ಮತದಾರರ ನೈಜ ಗೆಲುವು, ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಹಿತ ಎಲ್ಲರಿಗೂ ನನ್ನ ಗೆಲುವನ್ನ ಸಮರ್ಪಿತ ಮಾಡ್ತೇನೆ ಅಂತ 4ನೇ ಬಾರಿಗೆ ಎಂಎಲ್ಸಿ ಆಗಿ ಆಯ್ಕೆಗೊಂಡಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಗೆಲುವಿನ ಘೋಷಣೆಯ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನಾನು 4ನೇ ಬಾರಿಗೆ ಎಂಎಲ್ಸಿ ಆಗಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ಶ್ರಮ ಕಾರಣವಾಗಿದೆ. ನಾಯಕರ ಮಾರ್ಗದರ್ಶನದಲ್ಲಿ ಮುಂದೆಯೂ ಕೆಲಸವನ್ನ ಮಾಡ್ತೇನೆ. ಪಂಚಾಯತ್ ರಾಜ್ ಸಬಲೀಕರಣಕ್ಕೆ ನನ್ನ ಕೆಲಸವನ್ನ ಸಮರ್ಪಣೆ ಮಾಡ್ತೇನೆ ಅಂತ ಕೋಟ ಹೇಳಿದರು. ಇನ್ನು ಪಕ್ಷದ ಕಾರ್ಯಕರ್ತರು ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಹೆಗಲಿನಲ್ಲಿ ಹೊತ್ತು ಮೆರವಣಿಗೆ ಮಾಡಿದ್ದಲ್ಲದೆ ಪಕ್ಷಕ್ಕೆ ಜೈಕಾರ ಕೂಗಿದ್ರು. बोलो भारत माता की ಸಮಾಧಾನ ಮತ್ತು ಸಂತೋಷ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ಸದಸ್ಯರ ಒಟ್ಟು ಪೈಕಿ ಮತದಾರರಿಗೆ ಮತ್ತು ಖರ್ಚು ವೆಚ್ಚಕ್ಕೆ ಒಂದೇ ₹1 ಹಂಚಿಕೆ ಆಗದಿರುವಂಥ ಗೆಲುವು ಯಾರದ್ದು ಕೇಳಿದರೆ ಅದು ಕೋಟ ಶ್ರೀನಿವಾಸ ಪೂಜಾರಿ ಗೆಲುವು ಅಂತೇಳಿ ಇವತ್ತು ಮಾಧ್ಯಮದಲ್ಲಿ ಹೇಳಿದ್ದು ಕೇಳಿ ನನಗೆ ಸಂತೋಷ ಆಗಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರುವ ನನ್ನ ಗೆಲುವು ನೈಜವಾದಂಥ ಮತದಾರರ ಗೆಲುವು ಅಂತ ನನಗನ್ನಿಸುತ್ತೆ. ಮತ್ತು ಭಾರತೀಯ ಜನತಾ ಪಕ್ಷದ ಪ್ರತಿ ಕಾರ್ಯಕರ್ತರ ಪರಿಶ್ರಮದ ಫಲ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ಎರಡೂ ಜಿಲ್ಲೆಯ ಅವಳಿ ಜಿಲ್ಲೆಗಳ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಅವರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಹಿತ ನನ್ನ ಕೇಂದ್ರದ ಎಲ್ಲ ತಂಡದ ನನ್ನ ಹಿರಿಯರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ನನ್ನ ಗೆಲುವನ್ನು ಸಮರ್ಪಣೆ ಮಾಡ್ತೇನೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಸಬಲೀಕರಣಕ್ಕೋಸ್ಕರ ಮತ್ತು ಪಾರ್ಟಿಯ ಒಟ್ಟು ಸಂಘಟನೆಗೋಸ್ಕರ ನನ್ನ ಸಮಯವನ್ನು ವಿನಿಯೋಗ ಮಾಡ್ತೇನೆ ಅನ್ನುವಂಥ ವಿಶ್ವಾಸ ಮಾತನ್ನು ಹೇಳಿ ಈ ಗೆಲುವನ್ನು ನನ್ನ ಕಾರ್ಯಕರ್ತರಿಗೆ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಾಯಕರಿಗೆ ಅಭಿನಂದನೆ ಸಲ್ಲಿಸಿದ ಕಾಂಗ್ರೆಸ್ನ ಮಂಜುನಾಥ ಭಂಡಾರಿ. ಇನ್ನು ಕಾಂಗ್ರೆಸ್ನ ಮಂಜುನಾಥ್ ಭಂಡಾರಿ ಮಾತನಾಡಿ, ಚುನಾವಣೆಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಷ್ಟ್ರಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲಾ ನಾಯಕರಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಹಿರಿಯ ನಾಯಕರಿಗೆ, ಪಕ್ಷದ ಕಾರ್ಯಕರ್ತರೆಲ್ಲರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸೋದಾಗಿ ಹೇಳಿದರು. ಎಂಎಲ್ಸಿಯಾದ ಮಂಜುನಾಥ್ ಭಂಡಾರಿ ಮೊದಲ ಬಾರಿಗೆ ಎಂಎಲ್ಸಿ ಆಗಿದ್ದಾರೆ. ಚುನಾವಣೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟ ಕಾಂಗ್ರೆಸ್ ಪಕ್ಷವನ್ನು ನೆನೆಸುತ್ತಾ ಹಾಗೂ ಅದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ನಾಯಕರುಗಳನ್ನು ನೆನೆಸುತ್ತಾ ಈ ಅವಕಾಶವನ್ನು ಪಡೆದು ನಾನು ಬಂದಾಗ ನನಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಂಥವರು ಎರಡೂ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಹಿರಿಯ ನಾಯಕರುಗಳು. ಅದೇ ರೀತಿ ಮತ ಬಾಂಧವರ ಹತ್ರ ಹೋದಾಗ ಚುನಾಯಿತ ಪ್ರತಿನಿಧಿಗಳು ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ಸುಮಾರು 300ಕ್ಕಿಂತ ಅಧಿಕವಾಗಿ ಬೇಕಾಗಿತ್ತು. ಆದರೆ ನನ್ನ ಎಲ್ಲ ಪಕ್ಷದ ನಾಯಕರುಗಳು ಹಾಗೂ ಕಾರ್ಯಕರ್ತರ ಜೊತೆಯಾಗಿ ಆ 300ಕ್ಕಿಂತ ಹೆಚ್ಚು ಮತಗಳನ್ನು ಪಡೆಯುವುದರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಹಾಗಾಗಿ ನನಗೆ ಮತದಾನವನ್ನು ಮಾಡಿದಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನನ್ನ ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನನಗೆ ಅವರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಚುನಾವಣೆಯ ಗೆಲುವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಗೆಲುವು ಮತ್ತು ಪಕ್ಷದ ಗೆಲುವು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದ ನನ್ನನ್ನು ಗುರುತಿಸಿ ಇಲ್ಲಿ ತನಕ ಬೆಳೆಸಿದ ಕಾಂಗ್ರೆಸ್ ಪಕ್ಷ ಇವತ್ತು ಅವಕಾಶವನ್ನು ಮಾಡಿಕೊಟ್ಟು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಈ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿದರೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಒಂದು ಗೆಲುವು ಹಾಗೂ ಪಕ್ಷದ ಎಲ್ಲ ನಾಯಕರ ಗೆಲುವು ಅನ್ನೋದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಗೆದ್ದಿರುವಂತಹ ಅಭ್ಯರ್ಥಿಗಳ ಮಾತುಗಳು, ಅವರ ಹರ್ಷ, ಅವರ ಉತ್ಸಾಹ, ಜೊತೆಗೆ ಅವರ ಒಂದು ನಗು, ಜೊತೆಗೆ ಇಬ್ರು ಕೂಡ ಹೇಳಿರುವಂಥದ್ದು ಇದು ಕಾರ್ಯಕರ್ತರ ಗೆಲುವು ಜೊತೆಗೆ ಮತದಾರರ ಗೆಲುವು ಅನ್ನುವಂಥದ್ದು ಕೋಟ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯ ಅಭ್ಯರ್ಥಿಯವರು ಹೇಳ್ತಾ ಇದ್ರೆ, ಮಂಜುನಾಥ್ ಭಂಡಾರಿ ಅವರು ಕೂಡ ಹೇಳುವಂತಹ ವಿಚಾರ ಇದು. ಅಭ್ಯರ್ಥಿಗಳು ಜೊತೆಗೆ ಗೆಲುವು ಮತದಾರರದ್ದು ಅನ್ನುವಂಥದ್ದು. ನೇರವಾಗಿ ನಾನು MG ಹೆಗ್ಡೆ ಅವ್ರ ಜೊತೆ ಹೋಗ್ತೀನಿ. MG ಹೆಗ್ಡೆ ಅವರೇ, ಆ ಒಂದು ವಿಚಾರವನ್ನು ತಾವು ಗಮನಿಸಿರ್ಬೋದು. ನೇರವಾಗಿ ಈ ಸಂದರ್ಭ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿರುವಂತಹ ವಿಚಾರ ಕೂಡ ಹೌದು. ರಾಜ್ಯದಲ್ಲಿ ಒಬ್ಬ ಅಭ್ಯರ್ಥಿ ಅತಿ ಕಡಿಮೆ ಅಥವಾ ₹1 ಖರ್ಚು ಇಲ್ಲದೆ ಏನೋ
ಚುನಾವಣೆ ಗೆದ್ದಿರುವಂತ ಇದ್ರೆ ಅದು ಮಾಧ್ಯಮಗಳು ಹೇಳುತ್ತೆ ಕೋಟ್ರಾ ಶ್ರೀನಿವಾಸ್ ಪೂಜಾರಿ ಅನ್ನುವಂಥದ್ದು. ಪಾರ್ಟಿ ಖರ್ಚು ಮಾಡ ಇರಬಹುದು, ಆದರೆ ಕೋಟ್ರಾ ಶ್ರೀನಿವಾಸ್ ಪೂಜಾರಿ ಅವರು ಗೊತ್ತಿದೆ ಯಾವ ರೀತಿ ಅನ್ನುವಂಥದ್ದು. ಎಸ್ ಸರ್, ಎಂ ಜೆ ಹೆಗ್ಡೆ ಅವರು ಏನು ಹೇಳ್ತಾರೆ ಈ ಒಂದು ಗೆಲುವಿನ ಬಗ್ಗೆ? ಅಲ್ಲಿ ಕುಮಾರಸ್ವಾಮಿ ಹೇಳ್ತಾರೆ ಅಲ್ಲಿ ಹಣದ ಹೊಳೆ ಹರಿಸಲಾಗುತ್ತೆ ಅನ್ನುವಂಥದ್ದು. ಎಲ್ಲರೂ ಕೂಡ ಹೇಳುವಂಥದ್ದು ಹಣದ ಹೊಳೆ ಹರಿಸಲಾಗುತ್ತೆ. ತಾವು ಕೂಡ ಈ ಹಿಂದೆ ಮಾತನಾಡಿದಾಗ, ಪ್ರಥಮ ಚರ್ಚೆಯಲ್ಲಿ ನಾವುಗಳು ಮಾತನಾಡಿದಾಗ, ಪರಿಷತ್ ಚುನಾವಣೆ ಅಂತ ಬಂದಾಗ ಇಲ್ಲಿ ಹಣದ ಹೊಳೆಯನ್ನು ಹರಿಸಲೇಬೇಕು, ಹಣದ ಹೊಳೆಯನ್ನು ಹರಿಸುವವರು ಮಾತ್ರ ಇಲ್ಲಿ ಸಲ್ತಾರೆ ಅನ್ನುವಂತಹ ವಿಚಾರ. ಅಥವಾ ಇಲ್ಲಿ ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ 1 ಲಕ್ಷ ರೂಪಾಯಿಗಳನ್ನು ಕೇಳಿದೆ ಅನ್ನುವಂಥದ್ದು ತಾವುಗಳು ಕೂಡ ಈ ಹಿಂದಿನ ಚರ್ಚೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರಿ. ಆದರೆ ಕೋಟ್ರಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳ್ತಾ ಇದ್ದಾರೆ 1 ರೂಪಾಯಿಗಳನ್ನು ಖರ್ಚು ಮಾಡಲಿಲ್ಲ ಅನ್ನುವಂಥದ್ದು. ಎಸ್ ಸರ್, ನೋಡಿ ಈಗ ಸ್ಟೇಟ್ಮೆಂಟ್ 2ನೇ ಸಾರಿ ಕೇಳುವಾಗ ನಂಗೆ ಕ್ಲಿಯರ್ ಆಯ್ತು. ಓಕೆ, ಮಾಧ್ಯಮಗಳು ನಾನು ಖರ್ಚು ಮಾಡ್ಲಿಲ್ಲ ಅಂತ ಹೇಳಿದ್ದಾರೆ ಅಂತ ಅವ್ರು ಹೇಳಿದ್ರು, ಅವ್ರು ಹೇಳಿದ್ದಲ್ಲ. ಸೊ ನಮ್ಮ ಸ್ಟೇಟ್ಮೆಂಟ್ ಕೂಡ ನಾವು ಬದಲು ಮಾಡಿಕೊಳ್ಬೇಕಾಗುತ್ತೆ. ಓಕೆ ಓಕೆ. ಸೊ ಮಾಧ್ಯಮಗಳು ಹಾಗೆ ಹೇಳಿದ್ದಾರೆ ಅಂತ ಆದರೆ ನಂಗೆ ಗೊತ್ತಿಲ್ಲ ಮಾಧ್ಯಮದವರು ಹೇಳಿದ್ದಾರೆ ಇಲ್ವ ಅಂತ. ಅದು ನಿಮಗೆ ಕ್ಲಾರಿಟಿ ಇರಬಹುದು, ಯಾಕಂದ್ರೆ ನೀವು ಯಾವ್ದಾದ್ರು ಮಾಧ್ಯಮದಲ್ಲಿ ಆ ರೀತಿ ಮಾಧ್ಯಮದವರು ಆ ರೀತಿ ಹೇಳಿದ್ದು ಅಥವಾ ಲೇಖನಗಳನ್ನು ಬರ್ತಿದ್ದಾರೋ ಯಾರು ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಮಾಧ್ಯಮಗಳು ಹೇಳಿದ್ರೆ ಅದು ಮಾಧ್ಯಮಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಆಲ್ರೆಡಿ ತಮ್ಮ ಒಂದು ಸ್ವಂತಿಕೆ ಮತ್ತು ಧ್ವನಿಯನ್ನ ಕಳೆದುಕೊಂಡಿದ್ದಾರೆ ಹೇಳುವುದಕ್ಕೆ ಮತ್ತೊಂದು ದೃಷ್ಟಾಂತ ಆಗ್ತದೆ. ತಮ್ಮ ಸ್ವಂತಿಕೆ ಮತ್ತು ಆ ಒಂದು ಇದನ್ನ ಆ ರೀತಿಯ ಒಂದು ಹೇಳಿಕೆ ಮಾಧ್ಯಮಗಳು ಕೊಡ್ತಾರೆ ಅಂತ ಆದರೆ ಆ ಮಾಧ್ಯಮಗಳು ಅವರ ಒಂದು ನೈತಿಕತೆಯನ್ನು ನಾನು ಪ್ರಶ್ನಿಸಬೇಕಾಗುತ್ತೆ. ಇಲ್ಲ ಸರ್, ಯಾಕಂದ್ರೆ ಕೋಟ್ರಾ ಶ್ರೀನಿವಾಸ್ ಪೂಜಾರಿ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಲ್ಲ ಅನ್ನುವಂಥದ್ದು, ಇದಕ್ಕೆ ಮಾಧ್ಯಮಗಳು ಅನ್ನುವಂಥದ್ದು ಬೇಕಾಗಿಲ್ಲ. ನೈಜ ಜನರು ಕೂಡ ಹೇಳಬಹುದು, ಸಾರ್ವಜನಿಕರು ಅಲ್ವಾ ಸರ್? ಯಾಕಂದ್ರೆ ಯಾರು ಹೇಳು ಅದನ್ನು ಕಾಂಗ್ರೆಸ್ನವರು ಹೇಳ್ತಾರೆ. ಈಗ ನೀವು ಮಂಜುನಾಥ ಭಂಡಾರಿ ಅವರು ಇದರಿಗೆ ಹೋಗಿ ಹೇಳಿ, ಅವರು ಅದನ್ನ ಹೇಳುದು. ನಾಳೆ ನಾನು ನಿತ್ರು ಅದನ್ನ ಹೇಳುದು, ನಾನು ಖರ್ಚು ಮಾಡ್ಲಿಲ್ಲ, ನಾನು ತುಂಬಾ ಕಡಿಮೆ ಖರ್ಚು ಮಾಡಿದ್ದು. ಎಲ್ಲ ಕಾರ್ಯಕರ್ತರು ಅದು ಇಸ್ ಎ ಸ್ಟ್ಯಾಂಡಿಂಗ್ ಸ್ಟೇಟ್ಮೆಂಟ್, ಇಟ್ ಈಸ್ ಎ ಸ್ಟ್ಯಾಂಡಿಂಗ್ ಟ್ರೆಡಿಷನಲ್ ಸ್ಟೇಟ್ಮೆಂಟ್. ಅದ್ರೊಳಗೆ ಎಂತ ಉಂಟು ಅದರಲ್ಲಿ? ಎಲ್ಲರೂ ಅದನ್ನ ಹೇಳುದು. ಅದನ್ನ ಮಾಧ್ಯಮದವರು ಅದನ್ನ ಈ ರೀತಿ ಅವ್ರು ಹೋಗಿ ನೋಡಿದಾರ ಖರ್ಚು ಮಾಡಿದಾರ ಇಲ್ಲ ಅಂತ? ಹೌ ದೇ ವಿಲ್ ಮೇಕ್ ಎ ನ್ಯೂಸ್, ಸಚ್ ನ್ಯೂಸ್? ಏನಿದೆ ಅವ್ರ ಹತ್ರ ಎವಿಡೆನ್ಸ್ ಖರ್ಚು ಮಾಡ್ಲಿಲ್ಲ ಅಂತ? ನಾನು ಹೇಳ್ತಾ ಇರೋದು ಅದು ಸುಳ್ಳು ಅಂತ ಹೇಳುದಿಲ್ಲ, ಅದನ್ನ ನೀವು ಜನರ ಎದುರಿಗೆ ಬಹಿರಂಗ ಪಡಿಸಬೇಕಾಗುತ್ತೆ. ಹೌ ದೇ ಆರ್ ಅಡ್ವೊಕೇಟಿಂಗ್ ಎ ಪೊಲಿಟಿಕಲ್ ಪಾರ್ಟಿ ಲೀಡರ್ ಅಂಡ್ ಸಿಸ್ಟಮ್. ಸಂತೋಷ, ಮಾಡಲಿಲ್ಲ ಸಂತೋಷ, ಖುಷಿ ಪಡುವ, ಗ್ರೇಟ್. ಸೊ ನೀವು ಅಡ್ವೊಕೇಟ್ ಮಾಡ್ತೀರಿ ಅಂತ ಆದ್ರೆ ಏನಿದೆ ಎವಿಡೆನ್ಸ್? ಎವಿಡೆನ್ಸ್ ಅಲ್ವಾ ಸರ್? ಎಲ್ಲೊಂದ್ ಕಡೆ ಮೇಲ್ನೋಟಕ್ಕೆ ಅವರ ಒಂದು ಆಸ್ತಿಗಳನ್ನ ಲೆಕ್ಕ ಹಾಕಿದ್ರೆ, ಅಥವಾ ಅವರು ಈ ಹಿಂದಿನ ಕೂಡ ನಡೆದು ಬಂದಂತಹ ವಿಚಾರಗಳನ್ನ, ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ, ಯಾವುದೇ ರೀತಿಯ ಬ್ಲಾಕ್ ಮಾರ್ಕ್ ಇಲ್ಲ ಅಂತ ಬಂದಾಗ ಬಹುಶಃ ಈ ವ್ಯಕ್ತಿ ಅದೇ ರೀತಿ ಇರ್ತಾನೆ ಅನ್ನುವಂಥದ್ದು ಅಲ್ವಾ? ಈ ರೀತಿಯ ಒಂದು ಆಧಾರದ ಮೇಲೆ ಜನರು ಹೇಳ್ತಾರೆ, ಮಾಧ್ಯಮಗಳು ಕೂಡ ಜನರ ಪ್ರತಿನಿಧಿಯಾಗಿ ಹೇಳುತ್ತೆ ಅನ್ನುವಂಥದ್ದು. ನೋಡಿ, ನಾನು ಹೇಳುದು ಅದನ್ನೇ, ಅವರ ಕೈಯಿಂದ ಖರ್ಚು ಮಾಡಿರ್ಲಿಕ್ಕಿಲ್ಲ, ಪಾರ್ಟಿ ಖರ್ಚು ಮಾಡಲಿಲ್ಲ. ಇದೇ ವಿಚಾರ. ಹೌದು, ಅವರ ಕೈಯಿಂದ ಖರ್ಚು ಮಾಡಲಿಕ್ಕಿಲ್ಲ, ಬಹುಶಃ ಪಾರ್ಟಿ ಖರ್ಚು ಮಾಡಿರ್ಬೋದು. ಯಾಕಂದ್ರೆ ಪಾರ್ಟಿ ಫಂಡ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಅನೇಕ ಕ್ಷೇತ್ರಗಳಲ್ಲಿ ಪಕ್ಷದ ಕೆಲವು ಅಭ್ಯರ್ಥಿಗಳು ಖರ್ಚು ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ, ಆಯಾ ಪಕ್ಷಗಳೇ ಮಾಡ್ತದಲ್ಲ. ಹಾಗಾಗಿ ಅದನ್ನ ದೊಡ್ಡ ಒಂದು ಏನು ನ್ಯೂಸ್ ಮಾಡಿ ಉದ್ದೀಪನಗೊಳಿಸುವಂತದ್ದಿದ್ರೆ ಓಕೆ ಫೈನ್. ಅದನ್ನ ಮಾಧ್ಯಮದವರು ಹೇಳಿದ್ರೆ ಮಾಧ್ಯಮದವರೇ ಸ್ಪಷ್ಟೀಕರಣ ಕೊಡ್ಬೇಕು ಅದಕ್ಕೆ. ಓಕೆ, ಸರಿ ಸರಿ. ಎಸ್ ಸರ್, ಜೊತೆಗೆ ಸಮಯದ ಅಭಾವ ತುಂಬಾನೇ ಇದೆ. ನಾನು ನೇರವಾಗಿ ಇನ್ನೊಂದು ವಿಚಾರಕ್ಕೆ ಬರ್ತೇನೆ. ಈ ನಮ್ಮ ರಾಜ್ಯಾದ್ಯಂತ ನೋಡಿದಾಗ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ನೇರ ಹಣಾಹಣಿ ಇದ್ದಿರುವಂಥದ್ದು. ಜೊತೆಗೆ ಇಲ್ಲಿ ಕಾಂಗ್ರೆಸ್ನ ಜೊತೆ ಬಿಜೆಪಿಯ ಬಗ್ಗೆ ನಾವು ಮಾತನಾಡಿದಾಗ JDS ದಿನದಿಂದ ದಿನಕ್ಕೆ ಇಲ್ಲಿ ಬಲವನ್ನ ಕಳೆದುಕೊಳ್ತಾ ಹೋಗ್ತಾ ಇದೆ. ಪ್ರತಿಯೊಂದು ಚುನಾವಣೆಗೆ ತನ್ನ ಶಕ್ತಿಯನ್ನು ಕುಗ್ಗಿಸಿಕೊಂಡು ಹೋಗ್ತಾ ಇದೆ. ಗೆದ್ದಿರುವಂಥದ್ದು ಅವರದೇ ಕುಡಿ, ಅವರದೇ ವಂಶ, ಅವರದೇ ಕುಟುಂಬ. ಮತ್ತೊಮ್ಮೆ ಇಲ್ಲಿ ಗೆದ್ದಿರುವಂತಹ ಒಂದು ಅಭ್ಯರ್ಥಿಯು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡಿದಾಗ JDS ಇದೇ ರೀತಿ ಆಗ್ತಾ ಹೋದ್ರೆ ಏನ್ ಕತೆ ಅನ್ನೋ ಪ್ರಶ್ನೆ ಬರುತ್ತೆ. JDS ನ ಈ ಒಂದು ವಿಚಾರ ಇನ್ನು ಮುಂದಕ್ಕೆ ಇದೇ ರೀತಿ ಮುಂದುವರಿತಾ ಹೋಗುತ್ತಾ? JDS ನ ಕತೆ ಏನ್ ಹೇಳ್ತೀರಾ MJ ಹೆಗ್ಡೆ? ಈಗ ನೀವು ಕೇಳಿದ ಪ್ರಶ್ನೆ ಉತ್ತರ ಕೂಡ ಇತ್ತು, ಅವರ ಕರುಳಿನ ಕುಡಿ ಅಂತ ಹೇಳಿದ್ರಲ್ಲ. ಕುಟುಂಬ ರಾಜಕಾರಣ ಕೇವಲ JDS ಸಿಗಲ್ಲ, ಐ ಆಮ್ ವೆರಿ ಕ್ಲಿಯರ್. ಈ ದೇಶದ ಉದ್ದಗಲಕ್ಕೂ ಕುಟುಂಬ ರಾಜಕಾರಣ ಹಾಸುಹೊಕ್ಕಾಗಿ ಬೆಳೆದು ಬಂದಿದೆ. ಆದರೆ ಅದನ್ನಕ್ಕೆ ಒಂದು ಲವಲೇಶವು ಗೌರವವನ್ನು ಕೊಡದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಮಾಡಿದ್ದೇ ಸರಿ ಅಂತೇಳಿ ಅದು ನಿರಂತರವಾಗಿ ಅದನ್ನೇ ಮಾಡ್ತೇವೆ ಹೇಳಾದ್ರೆ ಒಂದು ಕಾಲ ಘಟ್ಟಕ್ಕೆ ಜನ ಅದನ್ನು ತಿರಸ್ಕಾರ ಮಾಡ್ತಾರೆ. ಅದನ್ನು ತಿರಸ್ಕಾರ ಮಾಡ್ಲಿಕ್ಕೆ ನಿಧಾನವಾಗಿ ಜನ
ಪ್ರಾರಂಭ ಮಾಡಿದ್ದಾರೆ ಹೇಳೋ ಸೂಚನೆ ಜನತಾದಳಕ್ಕೆ ಸಿಕ್ಕಿದೆ. ಸಿಕ್ಕಲಿಲ್ಲ ಅಂತಾದ್ರೆ ಅದು ರಾಜಕೀಯ ಪ್ರಬುದ್ಧತೆ ಅಲ್ಲ ಅವರ ಪಕ್ಷದ್ದು. ಅವರು ಅವರ ಕ್ಷೇತ್ರದಲ್ಲಿ ಗೆಲ್ಲುವುದು ಸಹಜ. ಅಲ್ಲಿ ಅವರ ಸ್ಥಳೀಯ ಪಂಚಾಯತ್ ಕಂಪ್ಲೀಟ್ ಅವರ ನಿಯಂತ್ರಣದಲ್ಲಿದೆ. ಅದು ದೊಡ್ಡ ಸಂಗತಿ ಅಲ್ಲ. ಆದ್ರೆ ಒಂದು ಸ್ಟ್ಯಾಂಡ್ ಇಲ್ಲ ಒಂದು ಕಡೆ. ಒಂದೊಂದು ಸಾರಿ ಬಿಜೆಪಿ ಸಿದ್ಧಾಂತಗಳಿಗೆ ಅಥವಾ ಬಿಜೆಪಿಯ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಅಂತ ಅವರೊಟ್ಟಿಗೆ ಹೋಗ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಪಿನ್ ಆಗಿ ಕಾಂಗ್ರೆಸ್ ಅಂಗಳಕ್ಕೆ ಹೋಗ್ತದೆ. ಇದು ಒಂದು ಕನ್ಫ್ಯೂಸ್ ಅವರಲ್ಲಿ ನಿರಂತರವಾಗಿದೆ. ದೇರ್ ಇಸ್ ನೋ ಏನ್ ಹೇಳ್ತಾರೆ, ಒಂದು ಸಿಸ್ಟಮೆಟಿಕ್ ಆದಂತ ಒಂದು ಪರ್ಟಿಕ್ಯುಲರ್ ನಿರ್ಣಯ ತಗೊಳ್ಳುವಂತ ಸ್ಥಿತಿಯಲ್ಲೇ ಇಲ್ಲದ ಪಕ್ಷ ಆಗಿ ರೂಪುಗೊಳ್ತಾ ಇದೆ. ಎರಡನೇದು, ಈ ರೀತಿ ಮನೆ ಎಲ್ಲ ಸದಸ್ಯರನ್ನು ನಾವು ರಾಜಕಾರಣಕ್ಕೆ ತರ್ತೇವೆ ಹೇಳುವಂತದ್ದು ಮತ್ತು ಇಡೀ ಪಕ್ಷವು ನಮ್ಮ ನಿಯಂತ್ರಣದಲ್ಲಿ ಇರ್ಬೇಕು ಹೇಳುವಂತದಕ್ಕೆ 100% ಎಲ್ಲ ಯಾರೇ ಮಾಡಿದ್ರು ಅದು ನಿಧಾನವಾಗಿ ಅದನ್ನ ಜನ ತಿರಸ್ಕಾರ ಮಾಡ್ತಾರೆ. ಒಂದು ಹಂತದವರೆಗೆ ನಡೆಯುವುದು ಅದು ಕೇವಲ ಜನರ ಬೆಂಬಲದಿಂದ ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದಕ್ಕೆ ನಾವು ಇನ್ನೊಂದು ಸಮಯದಲ್ಲಿ ನೆನಪು ಆದಾಗ ಅದನ್ನ ಚರ್ಚೆ ಮಾಡುವ. ಕೇವಲ ಜನರು ಸಪೋರ್ಟ್ ಮಾಡ್ತಾರೆ ಹೇಳಿ ಅದು ವಿನ್ ಆಗುದಲ್ಲ. ಆದ್ರೆ ಅದು ಎಲ್ಲವೂ ಶಕ್ತಿಗಳು ನಿರಂತರವಾಗಿ ಸ್ಟ್ಯಾಂಡ್ ಆಗುದಿಲ್ಲ, ಅದು ಕಳ್ಕೊಳ್ತಾ ಬರ್ತಾರೆ. ಅದು ಅವರಿಗೆ ಸಾಕು, ನಮಗೆ ನಮ್ಮ ಮನೆಯವರೇ 6 ಜನ ಇವತ್ತು ರಾಜಕೀಯದಲ್ಲಿದ್ದೇವೆ ಹೇಳುವ ಒಂದು ನಿರ್ಣಯಕ್ಕೆ ಬಂದಾಗೆ ಕಾಣ್ತದೆ ನನಗೆ. ಓಕೆ 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 ಇನ್ನು ಮುಂದಕ್ಕೆ JDS ಇದೇ ರೀತಿ ಹೋಗ್ತಾ ಹೋದ್ರೆ ತುಂಬಾ ಕಷ್ಟ ಆಗಿದೆ ಅನ್ನುವಂಥ ವಿಚಾರ ಅಲ್ವಾ ಸರ್? ಹಾಗೆ ಈ ಒಂದು ಪರಿಷತ್ ಚುನಾವಣೆ ಇನ್ನು ಮುಂದೆ ಬರುವಂತಹ ಚುನಾವಣೆಗೆ ಎಷ್ಟು ಪೂರಕವಾಗುತ್ತೆ, ಇಟ್ಸ್ ದಿಕ್ಸೂಚಿ ಅನ್ನುವಂಥ ವಿಚಾರ ನಾನು ಆಗಲೇ ಕೇಳಿದ್ದೆ. ಎಷ್ಟು ಬದಲಾವಣೆಯನ್ನು ತರಬಹುದು? ಯಾಕಂದರೆ ಇಲ್ಲಿ ಒಂದು ಶಕ್ತಿ ಪ್ರದರ್ಶನ ಆಗಿದೆ ಅಲ್ವಾ? ಒಂದು ಕಡೆ ಎಲ್ಲೋ ಒಂದು ಕಡೆ ಇಷ್ಟು ದಿನ ಇಲ್ಲ, ಈ ಚುನಾವಣೆಯ ಒಂದು ವಿಚಾರ ಇಲ್ಲ ಅಂತ ಬಂದಾಗ ಮತ್ತೆ ಎಲ್ಲರೂ ಕೂಡ ಕಾರ್ಯಕರ್ತರು ಅಥವಾ ಪಕ್ಷ ಒಂದಾಗಿದೆ, ಕೆಲವು ಸಮಾವೇಶಗಳನ್ನು ಮಾಡಿದೆ, ಶಕ್ತಿ ಪ್ರದರ್ಶನ ಆಗಿದೆ. ತದನಂತರ ಇದು ಮುಂದಕ್ಕೆ ಈ ಒಂದು ಗೆಲುವು ಇದೇ ರೀತಿ ಮುಂದಿನ ಚುನಾವಣೆಗಳಿಗೆ ಸೀಮಿತ ಆಗುತ್ತಾ ಅಥವಾ ಮೇಲ್ಮನೆ ಬೇರೆ ಅಥವಾ ಇನ್ನಿತರ ಚುನಾವಣೆಗಳೇ ಬೇರೆ ಅನ್ನುವಂತಹ ಒಂದು ಟ್ರೆಂಡ್ ಇದೆಯಾ, ಹೇಗೆ? ಇಲ್ಲ, ಇದು ಒಂದು ಲೆವೆಲ್ ನಲ್ಲಿ ಒಂದು ಟ್ರೆಂಡ್ ಸೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಕಾಂಗ್ರೆಸ್ ಫೈಟ್ ಖಂಡಿತ ಕೊಡುತ್ತೆ ಹೇಳುವಂತ ಒಂದು ಸೂಚನೆ ಅಂತೂ ನಿಧಾನಕ್ಕೆ ಇದು ಕೊಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ದೌರ್ಬಲ್ಯಗಳನ್ನು ಅವರು ಮೀರಬೇಕಾಗುತ್ತೆ. ಯಾಕಂದ್ರೆ ಜನರಲ್ ಇಲೆಕ್ಷನ್ಗೆ ಈ ರೀತಿ ಲಿಮಿಟೆಡ್ ಮೆಂಬರ್ಸ್ ಅಲ್ಲ ವೋಟ್ ಹಾಕುದು, ಜನಸಾಮಾನ್ಯರಲ್ಲಿ ವೋಟ್ ಹಾಕುದು. ಕಾಂಗ್ರೆಸ್ ತನಗೆ ಬಿಜೆಪಿಗೆ ವೋಟ್ ಕೊಡದಿದ್ರೆ ತನಗೆ ವೋಟ್ ಕೊಟ್ಟು ಬಿಡ್ತಾರೆ ಹೇಳಿ ಸುಮ್ಮನೆ ಕುಳಿತುಕೊಳ್ಳುವಂತ ಮತ್ತು ಪಕ್ಷದ ಸಂಘಟನೆಯ ಬಗ್ಗೆ ಒಂದು ಲಕ್ಷ್ಯ ಕೊಡದೇ ಇರುವಂತದ್ದು ಅನೇಕ ಸಮಸ್ಯೆಗಳು ಅಲ್ಲೂ ಇದೆ. ಆ ಸಮಸ್ಯೆಗಳನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅದ್ರ ಮೇಲೆ ಅದು ನಿಂತಿದೆ ಫಲಿತಾಂಶ. ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದೆ. ಮತದಾರರು ಇಡೀ ದೇಶದಲ್ಲಿ ಒಂದಿಷ್ಟು ಸ್ಪೇಸ್ ಅನ್ನ ಬಿಜೆಪಿಯ ಸ್ಪೇಸ್ ಅನ್ನ ಕಸಿದುಕೊಂಡಿದ್ದಾರೆ ಹೇಳುದು ಪಕ್ಕ. ಅದು ತುಂಬಾ ದೊಡ್ಡ ಮಟ್ಟದ್ದು ಅಂತಲ್ಲ, ಸಣ್ಣ ಮಟ್ಟಿಗೆ ಒಂದು ಸ್ಪೇಸ್ ಕ್ರಿಯೇಟ್ ಆಗಿದೆ. ಆ ಸ್ಪೇಸಿಗೆ ಹೋಗ್ಲಿಕ್ಕೆ ಕಾಂಗ್ರೆಸ್ನವರು ರೆಡಿ ಇದ್ದಾರಾ? ಮಾನಸಿಕವಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರಾ? ಸಂಘಟನಾತ್ಮಕವಾಗಿ ಅಲ್ಲಿ ಆ ಸ್ಪೇಸ್ ಅನ್ನ ನಾವು ಕವರ್ ಅಪ್ ಮಾಡ್ಬೇಕು ಅಂತ ಹೊರಟಿದ್ದಾರಾ ಹೇಳುದು ಪ್ರಶ್ನೆ ನಿಗೂಢ. ಉತ್ತರ ಅದನ್ನ ಮಾಡದಿದ್ರೆ ಪುನಃ ಸ್ಪೇಸ್ ಅನ್ನ ಬಿಜೆಪಿ ತುಂಬಿಕೊಳ್ಳುತ್ತೆ, ಕಾಂಗ್ರೆಸ್ ಹಿಂದೆ ಸರಿಯುತ್ತೆ. ಓಕೆ 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 ಬಹುಶಃ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಶಕ್ತಿ ಪ್ರದರ್ಶನ ಆಗಿದೆ. ಆದರೆ ಮುಂದಿನ ಚುನಾವಣೆಗಳಲ್ಲಿ ಅದು ಸಾರ್ವಜನಿಕರಿಗೆ ಅಲ್ಲಿ ಸಹಸ್ರಾರು ಜನರೇ ಲಕ್ಷಾಂತರ ಜನರ ಸಂಖ್ಯೆಯಲ್ಲಿ ಚುನಾವಣೆ ಆಗುತ್ತೆ ಅಂತ ಬಂದಾಗ ಇದಕ್ಕೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುವಂಥ ಸರಿ. ಆದರೆ ಪಕ್ಷದ ಲೆವೆಲಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಶಕ್ತಿ ಪ್ರದರ್ಶನ ಆಗಿದೆ. ಮುಂದಿನ ಚುನಾವಣೆಗಳಿಗೆ ಇದೊಂದು ಭದ್ರ ಬುನಾದಿಯನ್ನು ಹಾಕುತ್ತೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಓಕೆ ಓಕೆ ಎಸ್ ಸರ್, ಧನ್ಯವಾದಗಳು MG ಹೆಗ್ಡೆ ಅವರಿಗೆ. ಕೊನೆಯದಾಗಿ ಈ ಒಂದು ಎಲ್ಲ ತೀರ್ಪನ್ನ ಯಾವ ರೀತಿ ನೋಡ್ತೀರಾ? ಕೊನೆಯದಾಗಿ ಒಂದು ಲಾಸ್ಟ್ ರಿಯಾಕ್ಷನ್. ಕೊನೆಯದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಒಳ್ಳೆ ಒಂದು ಲೆವೆಲ್ಗೆ ಬಂದು ನಿಂತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೆಯದು, ಟಫ್ ಫೈಟ್ ಇರಬೇಕು. ಮತದಾರರು ಕೂಡ ಅದೇ ರೀತಿಯ ತೀರ್ಮಾನಗಳನ್ನ ಮುಂದಿನ ದಿನಗಳಲ್ಲಿ ತಗೊಳ್ಬೇಕು. ಅದು ದೇಶಕ್ಕೆ ಒಳ್ಳೆಯದು. ಕರೆಕ್ಟ್, ದೇಶಕ್ಕೆ ಪೂರಕವಾಗಿರುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ MG ಹೆಗ್ಡೆ ಅವರು. ಧನ್ಯವಾದಗಳು ಸರ್ ನಮ್ಮ ಜೊತೆ ಜಾಯ್ನ್ ಆಗಿರೋದಕ್ಕೆ. ಜೊತೆಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅನ್ನುವಂಥ ವಿಚಾರವನ್ನ MG ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ. ಕಾರಣ ಇಲ್ಲಿ ಸ್ಪರ್ಧೆಗಳನ್ನು ನಾವು ನೋಡ್ತಾ ಇದ್ರೆ ನೇರವಾಗಿರುವಂತಹ ಸ್ಪರ್ಧೆ ಇದ್ದಿರುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ರಾಷ್ಟ್ರೀಯ ಪ್ರಬಲ ಪಕ್ಷಗಳ ನಡುವೆ ಸ್ಪರ್ಧೆ ಇದ್ದಿರುವಂಥದ್ದು. ಈ ಹಿಂದೆ ಬಿಜೆಪಿ 6 ಸ್ಥಾನಗಳನ್ನು ಗಳಿಸಿದ್ರೆ ಈ ಬಾರಿ ಬಿಜೆಪಿ 12 ಸ್ಥಾನಗಳನ್ನು ಗಳಿಸಿದೆ, ಅಂದ್ರೆ ಡಬಲ್ ಆಗಿದೆ. ಆದರೆ ಕಾಂಗ್ರೆಸ್ ಈ ಹಿಂದೆ 13 ಸ್ಥಾನಗಳನ್ನು ಪಡೆದುಕೊಂಡಿದ್ರೆ ಈ ಬಾರಿ 12 ಸ್ಥಾನಗಳನ್ನು ಪಡೆದುಕೊಂಡಿದೆ. 2 ಸ್ಥಾನ ಡಿಡಕ್ಟ್ ಆಗಿರುವಂಥದ್ದು.
ಇಲ್ಲಿ 12 ಮತ್ತು 11 ಅಂತ ನೋಡಿದಾಗ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಎರಡೂ ಪಕ್ಷಗಳು ಒಂದು ಸ್ವಲ್ಪ ಮಟ್ಟಿಗೆ ಸಮಬಲ ಇದೆ ಅನ್ನುವಂಥದ್ದು. ಯಾಕಂದರೆ ನೇರವಾಗಿರುವಂಥ ಅಜಗಜಾಂತರ ವ್ಯತ್ಯಾಸ ಇದ್ದರೆ ಎಲ್ಲೋ ಒಂದು ಕಡೆ MJD ಅವರು ಹೇಳಿದ ಹಾಗೆ ಯಾವ ರೀತಿ ಇರುತ್ತೆ ನಮ್ಮ ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು. ಜೊತೆಗೆ ಈ ಚುನಾವಣೆ ಮುಂದಿನ ನಮ್ಮ ಚುನಾವಣೆ ಏನಿದೆ ಅದಕ್ಕೆ ದಿಕ್ಸೂಚಿ ಆಗುತ್ತೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಪಕ್ಷಗಳ ನಡುವೆ ಶಕ್ತಿ ಪ್ರದರ್ಶನ ಆಗಿದೆ ಅನ್ನುವಂಥದ್ದು. ಇದು ಒಟ್ಟಿನಲ್ಲಿ ಪರಿಷತ್ ಫೈಟ್ನ ತೀರ್ಪು ಬಂದಿರುವಂಥದ್ದು. BJPಯ 12 ಸ್ಥಾನಗಳು, ಕಾಂಗ್ರೆಸ್ನ 11 ಸ್ಥಾನಗಳು ಗೆದ್ದಿರುವಂಥದ್ದು, JDSನ 1 ಸ್ಥಾನ, ಇತರ 1 ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ದ್ವಿಸದಸ್ಯ ಕ್ಷೇತ್ರ ಏನಿದೆ ಇಲ್ಲಿ ಪ್ರಥಮ ಸ್ಥಾನದಲ್ಲಿ ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು ನಿರೀಕ್ಷೆಯಂತೆ ಸತತ 4ನೇ ಬಾರಿಗೆ ಗೆಲುವನ್ನ BJPಯಿಂದ ಪಡೆದುಕೊಳ್ತಾರೆ. ಕಾಂಗ್ರೆಸ್ನ ಮಂಜುನಾಥ ಭಂಡಾರಿ ಅವರು ಪ್ರಥಮ ಬಾರಿಗೆ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ 2ನೇ ಸ್ಥಾನದಲ್ಲಿ. ಒಟ್ಟಿನಲ್ಲಿ ಯಾರು ಜಯಗಳಿಸಿದ್ರು ಕೂಡ ಹೇಳುವಂಥದ್ದು ಒಳ್ಳೆಯ ಅಭಿವೃದ್ಧಿ ಆಗಲಿ, ಒಳ್ಳೆಯ ಕೆಲಸಗಳು ಆಗಲಿ ಅನ್ನುವಂಥದ್ದು, ಜನಪರವಾಗಿರುವಂಥ ವಿಚಾರಗಳು ನಡೀಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು